ಇವತ್ತಿನ ಶ್ಲೋಕ ಭಾಗವತದ್ದು. ಧ್ರುವ ಮಹಾರಾಜರು ಭಗವದ್ಧಾಮಕ್ಕೆ ಹಿಂದಿರುಗುವುದು. 36ನೇ ಶ್ಲೋಕ, 4ನೇ ಸ್ಕಂದ, 12ನೇ ಅಧ್ಯಾಯ. ಶಾಂತ ಸಮದೃಶ ಶುದ್ಧ ಸರ್ವಭೂತಾನು ರಂಜನ ಯಾಂತ್ಯಂಜನಾ ಯಾಂತ್ಯಂಜಸಾಚ್ಯುತ ಪದಂ ಅಚ್ಯುತ ಪ್ರಿಯ ಬಾಂಧವ. ಶಾಂತರು, ಸಮಭಾವದಿಂದ ಕೂಡಿದವರು, ಶುಚಿಯಾಗಿರುವವರು ಹಾಗೂ ಶುದ್ಧ ಮತ್ತು ಯಾರು ಎಲ್ಲ ಜೀವಿಗಳನ್ನು ಸಂತೋಷಪಡಿಸುವ ಕಲೆಗಳನ್ನು ಅರಿತಿರುವರೋ ಅವರು ಭಗವದ್ ಭಕ್ತರೊಂದಿಗೆ ಮಾತ್ರ ಮೈತ್ರಿಯನ್ನಿಟ್ಟುಕೊಳ್ಳುವರು. ಅವರು ಮಾತ್ರ ಭಗವದ್ಧಾಮಕ್ಕೆ ಹಿಂದಿರುವ ಪರಿಪೂರ್ಣತೆಯನ್ನು ಬಹು ಸುಲಭವಾಗಿ ಸಾಧಿಸಬಹುದು. ಇದು ಮೈತ್ರೇಯರು ಹೇಳ್ತಾ ಇರೋದು. ಮೈತ್ರೇಯರು ವಿದುರರಿಗೆ ಧ್ರುವ ಮಹಾರಾಜರು ಭಗವದ್ಧಾಮಕ್ಕೆ ಅವರು ಹಿಂದಿರುಗಿದ್ರು. ಹಾಗೆ ಯಾರು ಕೂಡ ಅದನ್ನ ಹಿಂದಿರುಗುವ ಒಂದು ಅರ್ಹತೆ ಅವರಿಗೆ ಸಂಕ್ಷಿಪ್ತವಾಗಿ ಶಾಂತ ಸಮದೃಶ ಸರ್ವಭೂತಾನು ರಂಜನ ಅಚ್ಯುತ ಪ್ರಿಯ ಬಾಂಧವ. ಈ ರೀತಿ ಅವರು ಹೇಳ್ತಾ ಇರೋದು. ಇದನ್ನ ಪಡೆದ ಮೇಲೆ ಆಮೇಲೆ ಅಲ್ಲಿ ಹೋಗಿ ಸಾಧ್ಯ ಆಗುತ್ತೆ. ಶಾಂತ. ನಾವೆಲ್ಲರೂ ಅಶಾಂತರೇ. ಹಾಗೆ ಯಾವಾಗಲೂ ಏನಾದರೂ ಒಂದು ಆತಂಕ ಇರುತ್ತೆ, ಅಶಾಂತಿ ಇರುತ್ತೆ. ಭೌತಿಕ ಜಗತ್ತು ಅಂದ್ರೆ ಹಾಗೆ. ಭೌತಿಕ ಜಗತ್ತು ಅಂದ್ರೆ ಪದದಲ್ಲಿ ನಮ್ಗೆ ಆತಂಕ, ಭಯ. ವೈಕುಂಠದಲ್ಲಿ ಇಲ್ಲ, ಕುಂಟ ಈ ಆತಂಕ ಇಲ್ಲ. ಯಾಕಂದ್ರೆ ಅಲ್ಲಿ ಇರೋ ಅಸ್ತಿತ್ವ, ಅಲ್ಲಿರುವ ಜೀವಿಗಳು ಸಂಪೂರ್ಣವಾಗಿ ಅವರು ಭಗವಂತನಿಗೆ ಶರಣಾಗತ ಭಕ್ತರು. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಭೌತಿಕ ಜಗತ್ತಿನಲ್ಲಿ ಶಾಂತಿ ಬಹಳ ಕಷ್ಟ ಇದೆ. ಇಲ್ಲ, ನಾವು ಹೆಚ್ಚು ಕಡಿಮೆ ಅಶಾಂತರೇ ಅಲ್ಲ. ಕೇವಲ ಶುದ್ಧ ಭಕ್ತರು ಮಾತ್ರ ಶಾಂತರು. ಸೊ ಶಾಂತಿ. ಸೊ ನಾವು ಈ ಭೌತಿಕ ಜಗತ್ತಿನಲ್ಲಿ ಕೂಡ ಆ ಹಂತಕ್ಕೆ ಬಂದ್ರೆ ಅವಾಗ ನಮ್ಗೆ ಖಂಡಿತವಾಗಿ ನಮಗೆ ಅಲ್ಲಿ ಹೋಗಿ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಹೆಚ್ಚು ಕಡಿಮೆ ನಾವು ಅಭಕ್ತರೇ. ಸೊ ಅಭಕ್ತರು ಅಂದ್ರೆ ಇಲ್ಲಿ ಹೇಳೋದು, ಅಭಕ್ತರ ಇದರಲ್ಲಿ ಶಾಂತಿ ಇಲ್ಲ. ಭೌತಿಕ ಜಗತ್ತಿನ ಶಾಂತಿ ಇಲ್ಲ. ಭಕ್ತರ ಮಾತ್ರ ಇದು ಶಾಂತಿ. ಕೃಷ್ಣ ಭಕ್ತ ನಿಷ್ಕಾಮ ಅತೈವ ಶಾಂತ ಜ್ಞಾನಿ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಕೃಷ್ಣ ಭಕ್ತ ನಿಷ್ಕಾಮ ಅತೈವ ಶಾಂತ ಹೇಳ್ತಾರೆ. ಭೌತಿಕ ಜಗತ್ತು ಅಂದ್ರೆ ನಮಗೆ ತುಂಬಾ ಇಚ್ಛೆಗಳಿದೆ. ಇಷ್ಟಕ್ಕೆ ಇದಕ್ಕೆ ಇದೇ ಇಲ್ಲ, ಲಿಮಿಟೇ ಇಲ್ಲ. ಇದಕ್ಕೆ ಇದು ಬೇಕು, ಅದು ಬೇಕು, ಇನ್ನೂ ಬೇಕು. ಸಿಕ್ಕಿದ್ಮೇಲೆ ಇನ್ನೂ ಬೇಕು. ಸ್ವಲ್ಪಕ್ಕೆ ನನಗೆ ಸಂತೋಷ ಇದೆ, ತೃಪ್ತಿ, ನೆಮ್ಮದಿ ಇಲ್ಲ. ನನಗೆ ಇನ್ನ ಬೇಕು, ಇನ್ನ ಹೆಚ್ಚು ಬೇಕು. ಸೊ ಹೀಗೆ ಇದು ಕರ್ಮಿ ಅಂದ್ರೆ ಭೌತಿಕ ಇಚ್ಛೆಗಳು ಸಂಪೂರ್ಣವಾಗಿ ನನ್ನ ಹೃದಯದಲ್ಲಿ ತುಳುಕ್ತಾ ಇದೆ. ಸೊ ಹೀಗಿರುವಾಗ ಭುಕ್ತಿ ಅಂದ್ರೆ ಭೋಗದ ವಸ್ತುಗಳು ನನಗೆ ಸಿಗಬೇಕು. ಸೊ ಈ ಇರುವಾಗ ನಂಗೆ ಶಾಂತಿ ಎಲ್ಲಿದೆ ಬಂತು? ಅದು ಬೇಕಲ್ಲ. ಅದು ಬೇಕಂದ್ರೆ ಅದರ ಯೋಚನೆ, ಅದರ ಹಿಂದೆ ನನ್ನ ಪ್ರಯತ್ನ, ಸೊ ಅದರ ಮೇಲಿದೆ ನಾನು. ಸೊ ಹೇಗೆ ನನಗೆ ಶಾಂತಿ ಸಿಗುತ್ತೆ? ಸೊ ಭುಕ್ತಿ. ಸೊ ಆಮೇಲೆ ಕೊನೆಗೆ ಇದೆಲ್ಲ ಭೌತಿಕ ಇಚ್ಛೆಗಳು ಇದು ಪೂರೈಕೆ ಮಾಡಿಕೊಂಡ್ರು ಕೂಡ, ಇಂದ್ರಿಯ ತೃಪ್ತಿಯನ್ನು ಅನುಭವಿಸಿದ್ರು ಕೂಡ ಇದರಲ್ಲಿ ನಿಜವಾದ ಆನಂದ ಇಲ್ಲ. ಸೊ ಇದರಲ್ಲಿ ಇದು ಕೇವಲ ಇದೊಂದು ಕಲ್ಪನೆ, ಇದೊಂದು ಕೇವಲ ಇದು ಅಶಾಶ್ವತವಾದ ಇದು ಅಂತ ಒಂದು ಸ್ವಲ್ಪ ಬುದ್ಧಿ ಬೆಳೆದ್ರೆ ಅವಾಗ ಹೇಳ್ತಾರೆ, ಒಬ್ಬ ವ್ಯಕ್ತಿ ಮುಕ್ತಿಗೆ ಪ್ರಯತ್ನ ಪಡ್ತಾರೆ. ಜ್ಞಾನಿ ಆಗ್ತಾರೆ ಆ ವ್ಯಕ್ತಿ ಬೇಡ ಇದೆ ನಾವು ಭೌತಿಕ ಯಾವುದು ಕೂಡ ಬೇಡ ಇದೆ. ಆದರೂ ಕೂಡ ಅದನ್ನು ಪಡೆಯೋದಕ್ಕೂ ಕೂಡ ತುಂಬಾ ತಪಸ್ಸೆ ಮಾಡಬೇಕು, ತುಂಬಾ ಶ್ರಮ ಪಡಬೇಕು. ಆ ರೀತಿಯ ಅವ್ಯಕ್ತವಾದ ಒಂದು ಇದನ್ನು. ಯಾಕಂದ್ರೆ ಜ್ಞಾನವಂತರು ಅವ್ರಿಗೆ ಮೊದಲಾಗಿ
ಇಂದ್ರಿಯ ಸುಖ ಬಿಡ್ಬೇಕು ಅಂತ ಗೊತ್ತಾದ್ರು ಆ ಆಧ್ಯಾತ್ಮಿಕ ಸುಖಕ್ಕೆ ಅದಕ್ಕೆ ನಾವು ಮಾಡ್ಬೇಕು, ತಪಸ್ಸೆ ಮಾಡ್ಬೇಕು. ಅದರಲ್ಲಿ ಮೊದಲಾಗಿ ಅವ್ಯಕ್ತ ಇದು ನಿರಾಕಾರ ಸ್ವರೂಪ ಭಗವಂತನ ಒಂದು ಇದರಲ್ಲಿ ಇರ್ಬೋದು ನಾವು ಸಾಮಾನ್ಯವಾಗಿ. ಸೊ ಭೌತಿಕ ಇದರಲ್ಲಿ ಎಲ್ಲ ಸಾಕಾರ, ಸೊ ಆಧ್ಯಾತ್ಮ ಅಂದ್ರೆ ನಿರಾಕಾರ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಸೊ ಅದಕ್ಕೆ ಜ್ಞಾನಿ ಅಂದ್ರೆ ತುಂಬಾ ಅವರು ಜ್ಞಾನದಿಂದ ಅಥವಾ ತಪಸ್ಸೆಯಿಂದ ಸೊ ಅದರಲ್ಲಿ ತೊಡಗಿರೋದ್ರಿಂದ ಅದು ಕೂಡ ಕ್ಲೇಶ ಅಧಿಕತರ ತೇಷಾಂ ಅವ್ಯಕ್ತ ಆಸಕ್ತ ಚೇತಸ. ಸೊ ಕೃಷ್ಣ ಗೀತೆಯಲ್ಲೂ ಹೇಳ್ತಾರೆ, ಕ್ಲೇಶ ಕಷ್ಟ, ಈ ರೀತಿ ಜ್ಞಾನ ಮಾರ್ಗ, ಈ ರೀತಿಯ ಧ್ಯಾನ, ಈ ರೀತಿಯ ಬುದ್ಧಿಯ ಜ್ಞಾನದ ಉಪಯೋಗದಿಂದ ಜ್ಞಾನ ಪಡೆಯೋದು. ಸೊ ಇದೆಲ್ಲವೂ ಕೂಡ ಈ ರೀತಿ ಜ್ಞಾನಿಗಳು ಅದು ಕೂಡ ಹೆಚ್ಚು ಕಡಿಮೆ ಅಶಾಂತರೇ. ಇದಕ್ಕಿಂತ ಕಡಿಮೆ ಅವ್ರಿಗೆ ಇರ್ಬೋದು, ಡೆಫಿನೆಟ್ಲಿ ಕರ್ಮಿಗಿಂತ ಬೆಟರ್ ಸ್ವಲ್ಪ ಆದ್ರೂ ಶಾಂತಿ ಬೆಳೀತಾ ಇರ್ಬೋದು, ಆದ್ರೂ ಕೂಡ ಅಶಾಂತಿ ಇದೆ. ಕರ್ಮಿ, ಜ್ಞಾನಿ, ಯೋಗಿ. ಮತ್ತೆ ಯೋಗಿಗಳಂದ್ರೆ ಅವ್ರಿಗೆ ಏನಾದರೂ ಒಂದು ಚಮತ್ಕಾರವಾದ ಈ ಸಿದ್ಧಿಯನ್ನು ಪಡಿಬೇಕು. ಅಣಿಮ, ಲಗಿಮ, ಮಹಿಮ, ಇಶಿತ, ವಶಿತ, ತುಂಬಾ ಚಿಕ್ಕದಾಗೋದು, ತುಂಬಾ ದೊಡ್ಡದಾಗೋದು, ಗಾಳಿಯಲ್ಲಿ ನೀರಲ್ಲಿ ತೇಲೋದು, ಇದು ನಿಜವಾದ ಯೋಗಿಗಳು ಆ ಯೋಗಾಭ್ಯಾಸದಿಂದ ಅವರು ಪಡೆಯುವ ಒಂದು ಶಕ್ತಿಗಳು, ನಿಗೂಢ ಶಕ್ತಿಗಳು. ಸೊ ಇದರ ಇಚ್ಛೆ ಇದೆ, ಅದು ಕೂಡ ಒಂದು ಇಚ್ಛೆ. ಹಾಗಾಗಿ ಅಲ್ಲೂ ಕೂಡ ಅದು ಪಡೆಯುವವರೆಗೂ ಪ್ರಯತ್ನ, ಮತ್ತೆ ಪಡೀಲಿಲ್ಲ ಅಂದ್ರೆ ಅಸಮಾಧಾನ, ಅದು ಕೂಡ ಅಶಾಂತಿ. ಅದಕ್ಕೆ ಹೇಳೋದು ಭುಕ್ತಿ, ಮುಕ್ತಿ, ಸಿದ್ಧಿ, ಕಾಮಿ, ಇವರೆಲ್ಲರೂ ಕೂಡ ಭುಕ್ತಿಯನ್ನು ಅಪೇಕ್ಷಿಸುತ್ತಿರುವ ಎಲ್ಲ ವ್ಯಕ್ತಿಗಳು ಭೌತಿಕ ಜಗತ್ತಿನಲ್ಲಿ. ಅದಕ್ಕಿಂತ ಹೆಚ್ಚಿಗೆ ಜ್ಞಾನಿಯರು, ಇದು ಬೇಡ ನನಗೆ, ನಾನು ಬ್ರಹ್ಮಜ್ಯೋತಿಗೆ ಲೀನರಾಗ್ಬಿಡ್ತೇನೆ, ಅವರು ಅವರು ಮುಕ್ತಿಯನ್ನು ಇಚ್ಛಿಸ್ತಾ ಇದ್ದಾರೆ. ಭುಕ್ತಿ, ಮುಕ್ತಿ, ಸಿದ್ಧಿ ಅಂದ್ರೆ ಈ ಅಷ್ಟ ಸಿದ್ಧಿಗಳು, ಈ ರೀತಿಯ ಒಂದು ಯೋಗ ಸಿದ್ಧಿಗಳು. ಇವೆಲ್ಲರೂ ಕೂಡ ಕಾಮಿ, ಇವರೆಲ್ಲರೂ ಕೂಡ ಇಚ್ಛೆಗಳಿವೆ. ಇದು ಯಾಕೆ ಇಚ್ಛೆ ಅಂದ್ರೆ ಮುಕ್ತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇರೋದು, ನಾನು ಆ ಬ್ರಹ್ಮಜ್ಯೋತಿಗೆ ಒಂದಾಗ್ಬಿಡ್ತೇನೆ, ನಾನು ಭಗವಂತನ ಆಗ್ಬಿಡ್ತೇನೆ. ಸೊ ಹೇಗೆ ನಾವು ಇಲ್ಲಿ ಭೌತಿಕವಾಗಿ ನಾವು ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ, ನಾವೆಲ್ಲಿದ್ರು ಕೂಡ ನಾವು ಒಂದು ಲೀಡರ್ ಆಗ್ಬೇಕು, ಆ ಒಂದು ಗ್ರೂಪಿಗೆ, ಆ ಒಂದು ಸಮಾಜಕ್ಕೆ, ಆ ಒಂದು ಕಮ್ಯುನಿಟಿಗೆ, ಆ ಒಂದು ರಾಜ್ಯಕ್ಕೆ, ಆ ಒಂದು ದೇಶಕ್ಕೆ, ಹೀಗೆ ನಮ್ಮ ಮೇಲೆ ಹೋಗ್ತಾ ಇರ್ಬೇಕು. ನಾನು ಈಗ ಕೆಳಗಿಂದ ಸ್ಟಾರ್ಟ್ ಮಾಡ್ತೇನೆ ಜಾಬಲ್ಲಿ ನಾನು, ಮತ್ತೆ ಅಲ್ಲಿಂದ ನಾನು ಪ್ರಮೋಷನ್ ಆಗ್ತಾ ಒಂದು ದಿವಸ ನನ್ನ ಡಿಪಾರ್ಟ್ಮೆಂಟು, ನನ್ನ ಆಫೀಸ್ ಬ್ರಾಂಚು, ನನ್ನ ದೊಡ್ಡ ಹೀಗೆ ಭುಕ್ತಿ ಇಚ್ಛೆಗಳು. ನಂತರ ಮುಕ್ತಿ ಅಂದ್ರೆ ಕೊನೆಗೆ ನಾನು ಭಗವಂತನು ಅಂತ ಬರುವ ಒಂದು ಇದು, ನಾನು ಭಗವಂತನು ಒಂದೇ ಅಂತ ಒಂದು ಚಿಂತನೆಯಲ್ಲಿ ಮುಕ್ತಿಯನ್ನು ಅಪೇಕ್ಷಿಸಿ ಒಂದಾಗುವ ಅದು. ಸೊ ಅದು ಕೂಡ ಇಚ್ಛೆನೆ, ದೊಡ್ಡ ಇಚ್ಛೆ, ಬಹಳ ದೊಡ್ಡ ಇಚ್ಛೆ ಅಷ್ಟೇ. ಅದಕ್ಕೆ ಹೇಳ್ತಾರೆ, ಇವರಿಗೆಲ್ಲ ಇಚ್ಛೆ ಇರೋದ್ರಿಂದ ತುಂಬಾ ಅದಕ್ಕೆ ಶ್ರಮ ಪಡಬೇಕು, ಮತ್ತೆ ಅದು ನಮ್ಮ ನಿಜವಾದ ಸ್ಥಿತಿ ಅಲ್ಲ ನಮ್ಮದು. ಹಾಗಾಗಿ ಭುಕ್ತಿ, ಮುಕ್ತಿ, ಸಿದ್ಧಿ, ಕಾಮಿ, ಸಕಲೀ ಅಶಾಂತ, ಇವರೆಲ್ಲರೂ ಕೂಡ ಅಶಾಂತರೇ, ಶಾಂತಿ ಇಲ್ಲ ಅವರಿಗೆ. ಕೃಷ್ಣ ಭಕ್ತ ನಿಷ್ಕಾಮ, ಶುದ್ಧ ಕೃಷ್ಣ ಭಕ್ತ ಅಂದ್ರೆ ಆಚಾರ್ಯರು. ಸೊ ಇವತ್ತು ಶಿಲ ಪ್ರಭುಪಾದ್ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಸೊ ಅವರ ತಿರೋಭಾವ ದಿವಸ. ಸೊ ಅವರು ಅಂತ ವ್ಯಕ್ತಿಗಳು, ಅವರು ಕೃಷ್ಣನ ಶುದ್ಧ ಭಕ್ತರು, ಅವರು ನಿಷ್ಕಾಮ, ಅವ್ರಿಗೇನೋ ಒಂದು ಭೌತಿಕ ಇಚ್ಛೆ ಇಲ್ಲ. ಅವರು ಹಾಗೆ ಆ ಹಂತದಲ್ಲಿರೋದ್ರಿಂದ ಅತ ಏವ ಶಾಂತ, ಆದ್ದರಿಂದಲೇ ಅವರು ಮಾತ್ರ ಶಾಂತಿಯನ್ನು ಸಾಧಿಸ್ತಾರೆ. ಸೊ ಇಲ್ಲಿ ಹಾಗೆ ಇದರ ವಿವರಣೆ ಭಾವಾರ್ಥ ಶಿಲ ಪ್ರಭುಪಾದರು ಸ್ಟಾರ್ಟ್ ಮಾಡ್ತಾರೆ. ಶಾಂತ ಸ್ಥಿತಿಗೆ ಬರಬೇಕು. ನಂತರ ಸಮದೃಶ ಅಂತ ಹೇಳೋರು. ಸಮದೃಶ ಅಂದ್ರೆ ಒಂದೇ ದೃಷ್ಟಿ, ಸಮದೃಷ್ಟಿ. ಸೊ ಇದು ಕೂಡ ಇದು ಭಕ್ತರಿಗೆ ಇದು ಸಾಧ್ಯ. ಭಕ್ತರು ಅಂದ್ರೆ ಶುದ್ಧ ಭಕ್ತರು, ಅವರು ಪ್ರತಿಯೊಬ್ಬರು ಭಗವಂತನ ಅಂಶ, ಭಗವಂತನ ವಿಭಿನ್ನ ಅಂಶ, ಭಗವಂತನ ನಿತ್ಯ ಸೇವಕರು ಅಂತ ನೋಡುವ ಅವ್ರಿಗೆ ಒಂದು ದೃಷ್ಟಿ ಇದೆ. ಸೊ ನಾವು ದೇಹದ ಭಾವನೆಯಲ್ಲಿ ನಮ್ಗೆ ಕಾಣೋದಿಲ್ಲ, ನಮ್ಗೆ ಈ ಜಡ ವಸ್ತುಗಳೇ ಕಾಣೋದಷ್ಟೇ. ಈ ಮೂಳೆ, ಮಾಂಸ, ಚರ್ಮ ಇದೇ ಕಾಣುತ್ತೆ ನಮ್ಗೆ. ಸೊ ಇದರಿಂದ ನಾವು ಒಂದು ವ್ಯಕ್ತಿ, ಈ ದೇಶಕ್ಕೆ ಸೇರಿದವನು, ಈ ಕುಟುಂಬಕ್ಕೆ ಸೇರಿದವನು, ಇಲ್ಲ ಈ ಒಂದು ಮನುಷ್ಯ, ಇದೊಂದು ಪ್ರಾಣಿ, ಇದೊಂದು ಹೀಗೆ ನಮ್ಮ ತಾರತಮ್ಯ, ನಾವು ಬೇರೆ ಬೇರೆ ಮೇಲೆ ಕೆಳಗೆ ನೋಡ್ತೇವೆ. ಆದರೆ ಶುದ್ಧ ಭಕ್ತರು ಸಮದೃಶ್ಯ ಅಂದ್ರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಯಸ್ತಿನಿ ಶುನಿಚೈವ ಶುಪಾಕೇಚ ಪಂಡಿತ ಸಮದರ್ಶಿನಿ.
ಸೊ ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಆ ಅದರ ಸಾಕ್ಷಾತ್ಕಾರ ಇದೆ. ಒಂದು ಜ್ಞಾನದ ಮೂಲಕ ನಾವು ಕೂಡ ಯೋಚನೆ ಮಾಡ್ತೇವೆ, ಓ ಇದು ನಾನು ಮಾಡ್ತಾ ಇರೋ ತಪ್ಪಲ್ಲ, ಈ ರೀತಿ ದೃಷ್ಟಿ ನನ್ನ ತಪ್ಪಲ್ಲ ಅಂತ ಬುದ್ಧಿಯಿಂದ ಜ್ಞಾನದಿಂದ. ಆದರೆ ಶುದ್ಧ ಭಕ್ತರಿಗೆ ಅದರ ಸಾಕ್ಷಾತ್ಕಾರ, ಅವ್ರಿಗೆ ಅದೊಂದು ಥಿಯರಿ ಅಲ್ಲ, ಅವ್ರಿಗೆ ಅದು ಸಾಕ್ಷಾತ್ಕಾರ, ಪ್ರಾಕ್ಟಿಕಲ್. ಹಾಗೆ ಅಂತ ವ್ಯಕ್ತಿಗಳಿಗೆ ಶಾಂತ ಸಮದೃಶ, ಮತ್ತೆ ಅವರು ಹಂತದಲ್ಲಿದ್ದಾರೆ, ಮತ್ತೆ ಅವರು ಹಾಗಾಗಿ ನಾವು ಪ್ರತಿಯೊಬ್ಬರು ಆ ಹಂತಕ್ಕೆ ಬರಬೇಕು ಅಂತ ಅವರು ಪ್ರತಿಯೊಬ್ಬರು ಕೂಡ ಅವರು ಒಂದು ಅವಕಾಶ ಕೊಡ್ತಾರೆ. ಮತ್ತೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಜ್ಞಾನ ಕೊಡ್ಬೋದು, ಪ್ರತಿಯೊಬ್ಬರು ಕೂಡ ಅವರು ನಿಜವಾದ ಇದನ್ನು ಕೊಡ್ತಾರೆ, ನಿಜವಾದ ಒಂದು ಕಾಣಿಕೆಯನ್ನು ಕೊಡ್ತಾರೆ, ಆಧ್ಯಾತ್ಮಿಕ ಕಾಣಿಕೆ. ಆ ಜ್ಞಾನವನ್ನು ಕೊಡೋದ್ರಿಂದ, ಅವರ ಕೃಪೆಯಿಂದ ಅವರು ಕೊಡೋದು. ಸೊ ಹಾಗೆ ಹೇಳ್ತಾರೆ, ಅವರು ಈ ಭಗವದ್ಧಾಮಕ್ಕೆ ಹೋಗಕ್ಕೆ ಅವರು ಅರ್ಹರು ಅಂತ ಹೇಳ್ತಾರೆ. ಮತ್ತೆ ಅವರು ಪ್ರಭುಪಾದರು ಇದೇ ಶ್ಲೋಕದಲ್ಲಿ ಹಾಗೆ ಅವರು ಭಕ್ತರೊಟ್ಟಿಗೆ ಅವರು ಸಂಘವನ್ನು ಇಟ್ಕೊಳ್ತಾರೆ. ಸೊ ಹೇಗೆ ನಾವು ಸಂಘ ಇಟ್ಕೊಂಡ್ರೆ ಆ ರೀತಿ ಆಗ್ತೇವೆ ನಾವು. ಸೊ ಯಾರು ಕೂಡ ಹುಟ್ಟುತ್ತಾ ಯಾರು ಕೂಡ ಹಾಗೆ ಇದಿಲ್ಲ, ಆದ್ರೆ ಸಂಘ ದೋಷ, ಸಂಘದಿಂದ ನಾವು ಆ ರೀತಿ ನಮ್ಮ ಬೆಳವಣಿಗೆ. ಸೊ ಶಿಲ ಪ್ರಭುಪಾದ ಹೇಳ್ತಾರೆ ಕೃಷ್ಣ ಪ್ರಜ್ಞಾ ಆಂದೋಲನ. ಸೊ ಇದರಲ್ಲಿ ಆಟೋಮ್ಯಾಟಿಕಲಿ ನಾವು ಇದರ ಸಂಘದಲ್ಲಿ ಇದ್ರೆ, ನಾವು ಭಕ್ತರ ಸಂಘದಲ್ಲಿದ್ರೆ, ಸೊ ಇದು ಹಾಗೆ ನಮ್ಮದು ಎಷ್ಟೋ ದೋಷಗಳಿದೆ, ನಮ್ಮ ಕೊರತೆಗಳಿದೆ, ಆದ್ರೆ ಇದೆಲ್ಲವೂ ಕೂಡ ಕ್ರಮೇಣವಾಗಿ ಇದೆಲ್ಲ ನಾಶ ಆಗುತ್ತೆ. ಮತ್ತೆ ಒಂದು ಸಮಯದಲ್ಲಿ ನಮಗೆ ಈ ದಿವ್ಯ ಗುಣಗಳನ್ನು, ಈ ಅರ್ಹತೆಯನ್ನು ಪಡೆಯುವ ಒಂದು ಸ್ಥಾನವನ್ನು ತಲುಪಬಹುದೇನೋ, ನಾವು ತಲುಪಬಹುದು, ಖಂಡಿತವಾಗಿ ಆಗತ್ತೆ ಇದು. ಸೊ ಶಾಂತ ಸಮದೃಶ ಶುದ್ಧ ಸರ್ವಭೂತಾನು ರಂಜನ ಯಾಂತ್ಯಂಜಸಾಚ್ಯುತ ಪದಂ ಅಚ್ಯುತ ಪ್ರಿಯ ಬಾಂಧವ. ಶುದ್ಧ. ಸೊ ನಮಗೆ ತುಂಬಾ ನೇರವಾದ ಪ್ರಕ್ರಿಯೆ ನಮಗೆ ಕೊಟ್ಟಿದ್ದಾರೆ. ನಮಗೆ ಈ ಕಲಿಯುಗದಲ್ಲಿ ನಾವು ಶುದ್ಧರಾಗಿ ಆಗೋದು, ಶುದ್ಧತೆಯನ್ನು ಮುಂದುವರಿಸೋದು. ಸೊ ಹರೇ ಕೃಷ್ಣ ಮಂತ್ರ, ಇದನ್ನು ನಾವು ನಿರಂತರವಾಗಿ ನಾವು ಅಭ್ಯಾಸ ಮಾಡಬೇಕು, ಜಪಿಸಬೇಕು. ಸೊ ಇದರಿಂದ ನಾವು ಆ ಶುದ್ಧತೆಯನ್ನು ನಾವು ಪಡಿಬಹುದು, ಮತ್ತೆ ಇದರ ಪ್ರಕ್ರಿಯೆಯಲ್ಲಿ ನಾವು ಮುಂದುವರಿಬಹುದು ನಾವು. ಸೊ ಪ್ರಭುಪಾದರು ಅದೇನು ಶುಚಿಯಾಯಿ ಮುಚಿಯಾಯಿ ಏ ಕೃಷ್ಣ ಭಜೆ, ಶುಚಿಯಾಯಿ ಮುಚಿಯಾಯಿ ಏ ಕೃಷ್ಣ ತ್ಯಜೆ ಅಂತ ಒಂದು ಇದು ಬಂಗಾಲಿ ಇದು ಹೇಳ್ತಾರೆ. ಶುಚಿ ಅಂದ್ರೆ ಒಬ್ಬ ವ್ಯಕ್ತಿ, ಸುಸಂಸ್ಕೃತ ವ್ಯಕ್ತಿ, ಪರ್ಟಿಕ್ಯುಲರ್ಲಿ ಸತ್ವಗುಣ ಬ್ರಾಹ್ಮಣ ಪಡೆದ ವ್ಯಕ್ತಿ. ಸೊ ಹೇಳ್ತಾರೆ ಒಬ್ಬ ಮುಚಿ ಅಂದ್ರೆ ಚಮಾರ, ಚಪ್ಪಲಿಯನ್ನು ಹೊಲಿಯುವ. ಸೊ ವೈದಿಕ ಇದರಲ್ಲಿ ಅವರ ಒಂದು ಇರುವ ಸಂಸ್ಕೃತಿ, ಅವರ ಬೆಳವಣಿಗೆ, ಅವರ ಒಂದು ಆಹಾರ ಪದ್ಧತಿಗಳು, ಇದೆಲ್ಲ ನೋಡಿ ಹಾಗಾಗಿ ಅವರು ಕೆಳವರ್ಗದ ಇದು ಅಂತ ಹೇಳಿದರು. ಸೊ ಆದ್ರೆ ಹೇಳ್ತಾ ಇರೋದು ಆ ವ್ಯಕ್ತಿನೂ ಕೂಡ, ಆ ವ್ಯಕ್ತಿ ಅಂದ್ರೆ ಸೊ ಕಲಿಯುಗ ನಾವೆಲ್ಲರೂ ಕೂಡ ಹಾಗೆ ಕೆಲವು ಶುದ್ಧ ಸಂಭವ. ಸೊ ಹಾಗೆ ಹೇಗಿದ್ರು ನಾವು ಈ ಪ್ರಕ್ರಿಯೆ, ಶುದ್ಧ ಪ್ರಕ್ರಿಯೆ ತೆಗೆದುಕೊಂಡ್ರೆ ನಾವು ಶುಚಿ ಬ್ರಾಹ್ಮಣ ವೈಷ್ಣವನಾಗ್ಬೋದು, ಶುದ್ಧ ಭಕ್ತನಾಗ್ಬೋದು. ಇದೀ ಕೃಷ್ಣ ಭಜೆ, ಕೃಷ್ಣನನ್ನು ನಾವು ಆರಾಧಿಸಿದ್ರೆ, ಕೃಷ್ಣನನ್ನು ಸೇವೆ ಮಾಡಿದ್ರೆ, ಕೃಷ್ಣನಾಮವನ್ನು ಜಪಿಸಿದರೆ, ಸೊ ನಾವು ಆ ಶುಚಿಯಿಂದ ಮುಚಿಗೆ ಬರ್ಬೋದು. ಆದರೆ ಯಾರೋ ಶುಚಿ ಇರ್ಬೋದು, ಯಾರಾದ್ರೂ ತುಂಬಾ ಒಂದು ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿ, ಇಲ್ಲ ಆ ರೀತಿ ಆಚರಣೆ ಇರ್ಬೋದು, ಅವರು ಎಲ್ಲ ಇರ್ಬೋದು ಅವರು. ಆದ್ರೆ ಅವರು ಅದನ್ನು ಬಿಟ್ಬಿಟ್ರೆ, ಆ ಶುಚಿಯ ಸ್ಥಿತಿಯಿಂದ ಅವರು ಕೃಷ್ಣನ ಭಕ್ತಿಯನ್ನು ಬಿಟ್ಬಿಟ್ರೆ, ಇದೀ ಕೃಷ್ಣ ತ್ಯಜೆ, ಕೃಷ್ಣನ ಇದನ್ನು ಬಿಟ್ಬಿಟ್ರೆ, ಅವರು ಕೃಷ್ಣನಾಮವನ್ನು ಹೇಳೋದಿಲ್ಲ, ಕೃಷ್ಣನ ಸೇವೆ ಮಾಡೋದಿಲ್ಲ. ಯಾರು ಕೃಷ್ಣ, ಯಾಕೆ ಕೃಷ್ಣ? ಸೊ ಹೀಗೆ ಅವರು ಕೃಷ್ಣನ ಬಿಟ್ಬಿಟ್ರೆ ಹೇಳ್ತಾರೆ ಆ ವ್ಯಕ್ತಿ ಮುಚಿ ಆಗ್ಬಿಡ್ತಾರೆ. ಮುಚಿ ಅಂದ್ರೆ ಎಲ್ಲ ಅಸಂಸ್ಕೃತ ಚಟುವಟಿಕೆಗಳು, ಎಲ್ಲ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ಅಸುರ ಜನ. ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲ. ಸೊ ಹಾಗೆ ಇದ್ರೆ ನಾವು ಶುಚಿ ಇದ್ರೂ ಕೂಡ ನಾವು ಮುಚಿಯಾಗಿ ಆಗ್ಬಿಡ್ತೇವೆ, ಪತನವಾಗ್ಬಿಡ್ತೇವೆ. ಅಜಾಮಿಳ ಹೇಗೆ ಮೊದಲಿಗೆ ಶುಚಿ ಆದ್ರೆ ಮತ್ತೆ ಮುಚಿ ಆಗ್ಬೇಕು, ಮತ್ತೆ ಭಗವಂತನ ಕೃಪೆ ಆ ಮುಚಿಯಿಂದ ಮತ್ತೆ ಶುಚಿ ಆಗ್ಬೇಕು. ಅಜಾಮಿಳರಿಗೆ ಆ ಅವಕಾಶ ಸಿಕ್ತು. ಸೊ ನಮಗೆ ಗೊತ್ತಿಲ್ಲ, ನಮಗೆ ಏನಿವೆ ಭಗವಂತನು ಕರುಣಾಮಯಿ. ಸೊ ಈ ಹರೇ ಕೃಷ್ಣ ಮಂತ್ರ, ಈ ಪ್ರಕ್ರಿಯೆಯಿಂದ ನಾವು ಶುದ್ಧರಾಗ್ಬೋದು, ಶುದ್ಧರಾಗಿ ಅರ್ಹತೆಯನ್ನು ಪಡಿಬಹುದು. ಶಾಂತ ಸಮದೃಶ ಶುಚಿ ಅಚ್ಯುತ ಬಾಂಧವ ಪ್ರಿಯ.
ಸೊ ಇದೆಲ್ಲವೂ ನಮಗೆ ಸಾಧ್ಯ ಆಗೋದು ಭಕ್ತರ ಸಂಘದಿಂದ. ಸೊ ಭಕ್ತಿಯಲ್ಲಿ 64 ಅಂಶಗಳು, ಅದರಲ್ಲಿ 5 ಅಂಶಗಳು ಮುಖ್ಯ ಅಂತ ಹೇಳ್ತಾರೆ. ಆ 5 ಅಂಶಗಳಲ್ಲಿ ಒಂದು ಭಕ್ತರ ಸಂಘ, ಭಕ್ತರ ಸಹವಾಸ. ಸೊ ಅದರಲ್ಲಿ ನಾವು ಬೇರೆ ಅಂಶಗಳು ಸೇರ್ತವೆ. ಭಕ್ತರ ಸಂಘ, ಭಕ್ತರು ಜಪ ಮಾಡ್ತಾ ಇರ್ತಾರೆ, ಭಕ್ತರು ಭಗವಂತನ ಆರತಿ ಮಾಡ್ತಾ ಇರ್ತಾರೆ, ಭಗವಂತನ ಸೇವೆ ಮಾಡ್ತಾ ಇರ್ತಾರೆ, ಪುಸ್ತಕ ವಿತರಣೆ ಮಾಡ್ತಾ ಇರ್ತಾರೆ. ಸೊ ಹೀಗೆ ನಾವು ಭಕ್ತರ ಜೊತೆಗಿದ್ರೆ ನಾವು ಕೂಡ ಈ ಚಟುವಟಿಕೆಗಳನ್ನು ನಾವು ಸ್ವೀಕರಿಸ್ತೇವೆ. ನಾವು ಭಾಗವತವನ್ನು ಸ್ಟಡಿ ಮಾಡ್ತೇವೆ. ಸೊ ನಾವು ಕೂಡ ಜಪ ಮಾಡ್ತೇವೆ. ಸೊ ಎಲ್ಲ ಚಟುವಟಿಕೆಗಳು ಭಕ್ತರು ಏನ್ ಮಾಡ್ತಾರೆ, ಭಕ್ತರು ಇದೇ ಮಾಡೋದು. ಅವ್ರು ಸದಾ ಅವ್ರ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಸೊ ನಾವು ಅವ್ರ ಜೊತೆಗೆ ನಾವು ಕೂಡ ಮಾಡ್ತೇವೆ. ಹಾಗೆ ಹೇಳ್ತಾ ಇರೋದು, ಇದು ಅತಿ ಮುಖ್ಯ. ಇದು ಭಕ್ತರ ಸಂಘ, ಇದು ಬಹಳ ಬಹಳ ಮುಖ್ಯ. ಇದರಿಂದ ಬೇರೆ ಏನು ದೋಷಗಳು ನಮ್ಮಲ್ಲಿ ಇದೆ, 100,000 ಸಾವಿರಾರು ಇದೆ, ಆದ್ರೆ ಅದೆಲ್ಲವೂ ಕೂಡ ಕಾಲ ಸಮಯದಲ್ಲಿ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಸೊ ಶಿಲ ಪ್ರಭುಪಾದರು ಗುರುಗಳು, ನಮ್ಮ ಸಂಸ್ಥಾಪಕ ಆಚಾರ್ಯರು ಶಿಲ ಪ್ರಭುಪಾದರು. ಸೊ ಅವರ ಗುರುಗಳು ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಸೊ ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಿರೋಭಾವ ಅವರು ದೇಹ ತ್ಯಜಿಸಿ ಅವರು ಭಗವದ್ಧಾಮಕ್ಕೆ ಹೊರಟ ದಿವಸ 1936 ಡಿಸೆಂಬರ್ 31 ಅಂತ ಹೇಳ್ತಾರೆ. ಡಿಸೆಂಬರ್ 31 ಇವತ್ತಿಗೆ ಎಷ್ಟು ವರ್ಷಗಳು? 100 - 11 89 ವರ್ಷ. 89 years, 89 ವರ್ಷಗಳ ಹಿಂದೆ. ಸೊ ಶಿಲ ಪ್ರಭುಪಾದರು ನೆನೆಸ್ಕೊಂಡು, ಶಿಲ ಪ್ರಭುಪಾದ ಬಹಳ ಪ್ರವಚನಗಳಿದೆ, ನೀವು ನೋಡ್ಬೋದು, ಕೇಳ್ಬೋದು, ಬಹಳ ಸೊಗಸಾಗಿದೆ. ಸೊ ಪ್ರಭುಪಾದರು ಹೇಳೋದು ಹೀಗೆ, ಒಬ್ಬ ಆಚಾರ್ಯರು ಅವರ ಜನನ ಆಗ್ಬೋದು, ಇಲ್ಲ ಅವರ ಮರಣ ಅಂದ್ರೆ ತಿರೋಭಾವ, ಆವಿರ್ಭಾವ, ತಿರೋಭಾವ. ಸೊ ಇದು ಎಲ್ಲವೂ ಒಂದೇ ಅಂತ ಹೇಳ್ತಾರೆ. ಅವರಿಗೆ ಅಂತಲ್ಲ, ಸೊ ಹೇಳ್ತಾರೆ ಎಲ್ಲರೂ ಕೂಡ ನಾವು ನಿತ್ಯರೇ, ಎಲ್ಲ ಜೀವಿಗಳು ಕೂಡ ನಾವು ಶಾಶ್ವತವಾಗಿದ್ದೇವೆ. ಹಾಗಾಗಿ ನಮಗೂ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಸಾವಿಲ್ಲದೆ ಇರೋದ್ರಿಂದ ನಾವು ನಿತ್ಯವಾಗಿದ್ದೇವೆ. ಸೊ ಎರಡಕ್ಕೂ ಕೂಡ ಶೋಕ ಪಡುವ ಅವಶ್ಯಕತೆ ಇಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳೋದು, ಒಬ್ಬ ಪಂಡಿತನಾದವನು ಯಾವ ಸ್ಥಿತಿಯಲ್ಲೂ ಕೂಡ ಶೋಕ ಪಡೋದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು, ಆತ್ಮ ಜೀವಿ ಪ್ರತಿಯೊಬ್ಬರು ಶಾಶ್ವತ. ನ ಜಾಯತೆ ನ ಮ್ರಿಯತೆ ಮ ಕದಾಚಿತ್. ಸೊ ಎಲ್ಲರೂ ಕೂಡ ನಾವು ಶಾಶ್ವತವೇ, ಎಲ್ಲರೂ ಕೂಡ ನಾವು ನಿತ್ಯವೇ, ಯಾವಾಗಲೂ ಇದ್ದೇವೆ ನಾವು. ಮರಣ ಅಂದ್ರೆ ಮರಣ ಈ ದೇಹಕ್ಕೆ ಅಷ್ಟೇ. ಸೊ ನಮಗೆ ಮರಣ ಇಲ್ಲ ನಮಗೆ. ಸೊ ಹಾಗೆ ಆಚಾರ್ಯರ ಮತ್ತೆ ಬಗ್ಗೆ ಮಾತಾಡೋದೇನಿದೆ, ಆಚಾರ್ಯರು ಶುದ್ಧ ಭಕ್ತರು. ಸೊ ಅವರು ನಿತ್ಯವಾಗಿ ಅವರು ಭಗವಂತನ ಸ್ಮರಣೆ, ಭಗವಂತನ ಸೇವೆಯಲ್ಲೇ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋ ಪ್ರಶ್ನೆ ಇದೆ. ಸೊ ನಮ್ಮ ಬಗ್ಗೆ ಡೆಫಿನೆಟ್ಲಿ ನಮ್ಮ ಕರ್ಮಾನುಸಾರ ನಾವು ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ಬೇಕಾಗತ್ತೆ. ಈಗ ಮನುಷ್ಯನಾಗಿದ್ದೇನೆ, ನಂತರ ನನ್ನ ಜನ್ಮ ಒಂದು ಪ್ರಾಣಿ ಆಗ್ಬೋದು, ಇಲ್ಲ ನನ್ನ ಜನ್ಮ ಒಂದು ದೇವತಾ ಲೋಕದಲ್ಲಿ ಆಗ್ಬೋದು, ಇಲ್ಲ ಅಂದ್ರೆ ಯಾರಾದ್ರೂ ಪರಿಪೂರ್ಣತೆ ಪಡೆದ್ರೆ ಅವ್ರು ಭಗವಂತ ಹೋಗ್ತಾರೆ. ಹಾಗೆ ನಾನು ಅಂತ ಜೀವಾತ್ಮ ನಾನು ಇದ್ದೇನೆ, ಆದ್ರೆ ಎಲ್ಲಿದ್ದೇನೆ ಗೊತ್ತಿಲ್ಲ ಅಷ್ಟೇ, ಆದ್ರೆ ನಾನು ಇದ್ದೇನೆ, ಖಂಡಿತವಾಗಿದ್ದೇನೆ. ಸೊ ಯಾರು ಕೂಡ ಆ ರೀತಿ ಮರಣ ಸ್ಥಿತಿಯ ನಂತರ ಅವರಿಗೆ ಶೋಕಿಸುವ ಅಗತ್ಯ ಇಲ್ಲ. ಪ್ರತಿಯೊಬ್ಬರು ನಿತ್ಯರೇ. ಆದರೂ ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋಯೋ ಬಹುನಾಂ ವಿದದಾತಿ ಕಾಮಾನ್. ಸೊ ನಾವೆಲ್ಲರೂ ನಿತ್ಯರೇ, ಆದರೆ ನಮಗೆಲ್ಲರಿಗೂ ಕೂಡ ಪರಮ ನಿತ್ಯನೋ ಬಂದಿದ್ದ. ನಿತ್ಯೋ ನಿತ್ಯಾನಾಂ. ಸೊ ಯಾರು ಪರಮ ನಿತ್ಯನು? ಶ್ರೀಕೃಷ್ಣ, ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ. ಅವನೂ ನಿತ್ಯನು, ನಾವು ಕೂಡ, ನಾವೆಲ್ಲರೂ, ಎಲ್ಲ ಜೀವಿಗಳು ಕೂಡ ನಿತ್ಯರೇ. ಆದರೆ ಕೃಷ್ಣನು ನಮ್ಮ ಎಲ್ಲರ ಒಡೆಯ. ಕೃಷ್ಣ ಇಸ್ ಅ ಬಾಸ್, ಕೃಷ್ಣ ಲೀಡರ್, ನಾವೆಲ್ಲರೂ ಕೃಷ್ಣನ ಸೇವಕರು. ಸೊ ನಮ್ಮ ಸ್ವರೂಪ ನಾವು ಅಂದ್ರೆ ನಾವು ಕೃಷ್ಣನ ನಿತ್ಯ ಸೇವಕರು. ನಾವು ಕೃಷ್ಣನೂ ನಿತ್ಯನು, ನಾವು ನಿತ್ಯರು, ಆದ್ರೆ ಅವನು ನಿತ್ಯವಾಗಿ ಒಡೆಯ, ನಾವು ನಿತ್ಯವಾಗಿ ಶಾಶ್ವತವಾಗಿ ಅವನ ಸೇವಕರು. ಈಗ ಅವನನ್ನು ಮರ್ತಿರೋದ್ರಿಂದ ನಾವು ಮಾಯಾ ಸೇವಕರಾಗಿದ್ದೇವೆ ಅಷ್ಟೇ. ಇಲ್ಲಾಂದ್ರೆ ನಾವು ಸೇವಕರೇ. ಅದು ಎಲ್ಲೋದ್ರು ಅದು ಸೇವನೆ ಮಾಡೋದು. ಸರ್ವೆಂಟ್ ಅಂದ್ರೆ ಸರ್ವೆಂಟ್. ಹಾಗೆ ನಾವು ಇಲ್ಲಿದ್ರು ಅಷ್ಟೇ, ಇನ್ನೊಂದು ಕಡೆ ಹೋದ್ರು ಅಷ್ಟೇ, ಇನ್ನೊಂದು ಜನ್ಮ ಪಡೆದ್ರು ಅಷ್ಟೇ, ನಾವು ಸರ್ವೆಂಟೇ, ನಾವು ಸೇವಕರೇ. ನಮ್ಮ ಅದರಿಂದ ನಮಗೆ ಇದಿಲ್ಲ, ನಮ್ಮ ಧರ್ಮವೇ ಅದು ನಮ್ಮ ಸನಾತನ ಧರ್ಮ, ಸೇವೆ ಮಾಡೋದು. ಆದ್ರೆ ನಾವು ನಿತ್ಯವಾಗಿ ಕೃಷ್ಣನ ಸೇವಕರು, ಅದು ನಮ್ಮ ಸನಾತನ ಧರ್ಮ, ಅದು ನಮ್ಮ ನಿತ್ಯ ಧರ್ಮ. ನಿತ್ಯೋ ನಿತ್ಯಾನಾಂ ಚೇತನಾನಾಂ. ಯಾಕಂದ್ರೆ ನಮಗೆ ಚೇತನ ಇದೆ, ಪ್ರಜ್ಞೆ ಇದೆ, ಆದ್ರೆ ಅಲ್ಪ ಪ್ರಜ್ಞೆ ಇದೆ. ನನ್ನ ಸ್ವಲ್ಪ
ಬುದ್ಧಿ, ಸ್ವಲ್ಪ ಚಿಂತನೆ, ನನ್ನ ದೇಹದ ಸ್ವಲ್ಪ ಗ್ರಹಣೆ ನನಗೆ, ಪ್ರತಿಯೊಬ್ಬರಿಗೂ ಹಾಗೆ. ಅದೇ ಕೃಷ್ಣನಿಗೆ ಎಲ್ಲರಿಗಿಂತ ಹೆಚ್ಚಿನ ಗ್ರಹಣೆ. ಕೃಷ್ಣನಿಗೆ ಎಲ್ಲ ಗೊತ್ತು, ಎಲ್ಲರ ಯೋಚನೆ, ಎಲ್ಲರ ಚಿಂತನೆ, ಎಲ್ಲರ ಕಷ್ಟಗಳು ಗೊತ್ತು. ನನಗೆ ನನ್ನ ಇದು ಗೊತ್ತಷ್ಟೇ. ಇನ್ನೊಬ್ಬರು ಅವರು ಕಷ್ಟದಲ್ಲಿದ್ದಾರಾ, ಅವ್ರ ಸುಖದಲ್ಲಿದ್ದಾರಾ, ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ವಾರ್ಥಿ, ನನ್ನದೇ ಯೋಚನೆ ನನಗೆ. ಕೃಷ್ಣನು ಎಲ್ಲ ಜೀವಿಗಳ ಎಲ್ಲವೂ ಗೊತ್ತು. ಕೃಷ್ಣ ನಿತ್ಯೋ ನಿತ್ಯಾನ ಚೇತನ ಎಲ್ಲರ ಇದು ಗೊತ್ತು ಕೃಷ್ಣನಿಗೆ. ಎಲ್ಲರ ಚಿಂತನೆ, ಎಲ್ಲರ ಸ್ಥಿತಿ ಗೊತ್ತು. ಅವನು ಪರಮ ಪುರುಷ, ಅವನು ನಿತ್ಯನು, ಅವನು ಪರಮ ಪ್ರಜ್ಞಾಯುತ. ಕೃಷ್ಣ ನಿತ್ಯೋ ನಿತ್ಯಾನ ಚೇತನಾನ ಏಕೋ ಯೋ ಬಹುನಾಂ ವಿದದಾತಿ ಕಾಮಾನ್. ಆ ಏಕ ಅವನೊಬ್ಬನೇ, ಅವನಿಗೆ ಇನ್ನೊಬ್ಬನಿಲ್ಲ, ಅವನಿಗೆ ಇನ್ನೊಬ್ಬರು ಪೈಪೋಟಿ ಇಲ್ಲ. ನ ಸಮ ಅಭ್ಯಧಿಕ. ಕೃಷ್ಣನಿಗೆ ಯಾರು ಸಮಾನೋ, ಕೃಷ್ಣನಿಗೆ ಕಿಂತ ಮೇಲೋ ಇಲ್ಲ, ಎಲ್ಲರೂ ಕೂಡ ಕೃಷ್ಣನ ಕೆಳಗೆ. ಆ ಏಕ, ಆ ಒಬ್ಬನು ಕೃಷ್ಣ ವಿಷ್ಣು ತತ್ವ. ಕೃಷ್ಣ ಎಲ್ಲ ವಿಸ್ತರಣೆಗಳು, ಎಲ್ಲರ ಮಧ್ಯೆ ಅದ್ವೈತ ಇದೆ. ಅವನೊಬ್ಬನೇ, ಅದ ಎಷ್ಟೋ ರೂಪಗಳಲ್ಲಿ ಕೃಷ್ಣನ ದಿವ್ಯ ಅಸ್ತಿತ್ವ. ಆ ಏಕೋ ಯೋ ಬಹುನಾಂ ಅಂದ್ರೆ ಬೇರೆ ಜೀವಿಗಳೆಲ್ಲ, ನಿತ್ಯ ಜೀವಿಗಳು ಯಾರಿದ್ದಾರೆ ಅವರ ಇಚ್ಛೆಗಳು. ವಿದದಾತಿ ಕಾಮ. ಸೊ ನಮಗೆ ಸಾವಿರಾರು ಲಕ್ಷಾಂತರ ಇಚ್ಛೆಗಳಿದೆ. ನಾವು ಕರ್ಮಿಗಳಾಗಿದ್ರು ಕೂಡ ತುಂಬಾ ಇಚ್ಛೆಗಳಿದೆ, ಜ್ಞಾನಿಗಳಾದ್ರೂ ತುಂಬಾ ಇಚ್ಛೆಗಳಿದೆ, ಮತ್ತೆ ಯೋಗಿಗಳಾದ ಇಚ್ಛೆಗಳಿದೆ. ಭಕ್ತರಿಗೂ ಒಂದು ರೀತಿ ಇಚ್ಛೆ ಇದೆ, ಆದ್ರೆ ಭೌತಿಕ ಇಚ್ಛೆಗಳಿಲ್ಲ. ಅವರಿಗೆ ಆಧ್ಯಾತ್ಮಿಕ ಇಚ್ಛೆ, ಕೃಷ್ಣನನ್ನು ತೃಪ್ತಿಪಡಿಸ್ಬೇಕು ಅಂತ. ಅದು ಆಧ್ಯಾತ್ಮಿಕವಾದ ಕಾಮ, ಅದು ಪ್ರೇಮ ಅಂತ ಹೇಳೋದು. ಅವ್ರಿಗೆ ವೈಯಕ್ತಿಕ ಸ್ವಾರ್ಥದ ಇಚ್ಛೆ ಇಲ್ಲ ಅವರಿಗೆ. ಸೊ ಅವರೆಲ್ಲರನ್ನೂ ಕೂಡ ಸಲಹುತ್ತಿರೋದು, ಪಾಲಿಸ್ತಿರೋದು ಒಬ್ಬನಾದ ಕೃಷ್ಣ. ಸೊ ಪ್ರಭುಪಾದ ಒಳ್ಳೆ ಉದಾಹರಣೆ, ಒಂದು ಫ್ಯಾಕ್ಟ್ರಿ ನಾವು ಯಾವ ದೊಡ್ಡ ಕೈಗಾರಿಕಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಎಷ್ಟೋ ಜನ ಕೆಲಸ ಮಾಡೋ ವರ್ಕರ್ಸ್, ಸಿಬ್ಬಂದಿಗಳಿದ್ದಾರೆ. ಸೊ ಎಲ್ಲರೂ ಮಾಡ್ತಾ ಇದ್ದಾರೆ, ಅವರು ಎಷ್ಟೋ ನೂರಾರು ಸಾವಿರಾರು ಇದ್ದಾರೆ, ಆದ್ರೆ ಒಬ್ಬರು ಮಾಲೀಕರಿದ್ದಾರೆ. ಸೊ ಎಲ್ಲರೂ ಮಾಡ್ತಾ ಇರೋರು ಯಾರಿಗೆ ಸೇವೆ? ಆ ಮಾಲೀಕರಿಗೆ ಸೇವೆ. ಸೊ ಅವರನ್ನ ತೃಪ್ತಿಪಡಿಸ್ಲಿಕ್ಕೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗೆ ಮತ್ತೆ ಅವ್ರು ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಏನ್ ಬೇಕು, ಅವರಿಗೆ ಅಗತ್ಯಗಳು ಆ ಮಾಲೀಕರು ಅವ್ರು ಕೊಡ್ತಾ ಇದ್ದಾರೆ. ಸೊ ಹಾಗೆ ನಾವೆಲ್ಲರೂ ಕೂಡ, ಎಲ್ಲ ಜೀವಿಗಳು ಕೂಡ ನಾವು ನಿತ್ಯರಾಗಿದ್ದೇವೆ. ಆದ್ರೆ ನಾವೆಲ್ಲರೂ ಕೂಡ ಆ ಪರಮ ಪುರುಷ, ಅವನು ನಮ್ಮ ಒಡೆಯ, ಅವನ ನಮ್ಮ ಮಾಲೀಕ, ಅವನು ಸೇವೆ ಮಾಡಬೇಕು. ಫ್ಯಾಕ್ಟ್ರಿಯಲ್ಲಿ ಇಲ್ಲ ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್, ಇದೆಲ್ಲ ಅವರವರೇ ಮಧ್ಯದಲ್ಲಿ ಇದು ನನ್ನದು, ಇದು ನಿನ್ನದು ಅಂತ, ಇದು ನನ್ನ ಮೆಷಿನು, ಇದು ನಿಮ್ಮ ಮೆಷಿನು ಅಂತ ಅವ್ರು ಜಗಳ ಮಾಡ್ಕೊಂಡು, ಕಾದಾಟ ಮಾಡ್ಕೊಂಡು ನಾವದೇ ಮಾಡೋದು. ಏನ್ ಮಾಡ್ತೀವಿ ನಾವೆಲ್ಲ ಜಗಳ ಮಾಡ್ಕೊಳ್ತಾ ಇರ್ತೀವಿ. ಇದು ನನ್ನ ನಾಡು, ಇದು ನನ್ನ ದೇಶ, ಇದು ನನ್ನ ಮನೆ, ಇದೇ ನಮ್ಮದು ಏನಿದ್ರು ಯಾವಾಗ್ಲೂ ಜಗಳವೇ. ಸೊ ಈ ಜೀವಿಗಳು ಈ ರೀತಿ ನಾವು ಮಾಡ್ಕೊಂಡು, ಇದು ನಂದು ನಿನ್ನದು ಮಾಡ್ಕೊಂಡು, ಇದು ನಂದು ಅಲ್ಲ, ಇದು ನಿನ್ನದು ಅಲ್ಲ, ಇದು ಕೃಷ್ಣನದು. ಈಶಾವಾಸ್ಯ ಇದಂ ಸರ್ವ. ಸೊ ಎಲ್ಲವೂ ಕೂಡ ಹೀಗೆ ಫ್ಯಾಕ್ಟ್ರಿಯಲ್ಲಿ ಎಲ್ಲವೂ ಕೂಡ ಅದು ಸಂಸ್ಥೆಯ ಒಡೆಯ, ಮಾಲೀಕ ಅವನಿಗೆ ಸೇರಿತ್ತು. ಅಲ್ಲಿರೋ ವರ್ಕರ್ಸ್ ಇದು ನಂದು ನಿನ್ನದು ಅಂತ ತಿಳ್ಕೊಂಡು ಅವ್ರು ಜಗಳ ಮಾಡ್ಕೊಂಡ್ರೆ, ಹಾಗೆ ನಾವು ಕೂಡ ಇದು ನನ್ನ ದೇಶ, ಇದು ನಿಮ್ಮ ದೇಶ, ಇದು ನನ್ನ ರಷ್ಯಾ, ಇದು ನನ್ನ ಉಕ್ರೇನ್, ಇದು ನನ್ನ ಭಾರತ, ಇದು ನನ್ನ ಪಾಕಿಸ್ತಾನ. ಸೊ ಇದು ಈ ರೀತಿ ಇಲ್ಲಿ ಆಗೋದಿಲ್ಲ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು. ಇದೆಲ್ಲರ ಒಡೆಯ ಕೃಷ್ಣ, ಪರಮ ಪುರುಷ. ನಿತ್ಯೋ ನಿತ್ಯಾನಾಂ ಚೇತನಾಂ ಏಕೋ ಯೋ ಬಹುನಾಂ ವಿದದಾತಿ ಕಾಮ. ಮತ್ತೆ ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿಯಿಂದ ಪ್ರತಿಯೊಬ್ಬರು ಅವ್ರ ಸೇವೆ ಮಾಡ್ಬೇಕು. ನಾವು ಕೃಷ್ಣ ಸೇವೆ ಹೇಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಎಲ್ಲ ವರ್ಕರ್ಸ್ ಅವ್ರ ಡಿಪಾರ್ಟ್ಮೆಂಟ್ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಒಬ್ರು ತಯಾರಿ ಮಾಡ್ತಾರೆ, ಅದನ್ನ ಮ್ಯಾನುಫ್ಯಾಕ್ಚರ್, ಇನ್ನೊಬ್ರು ಅಸೆಂಬ್ಲಿ ಮಾಡ್ತಾರೆ, ಇನ್ನೊಬ್ರು ಅದನ್ನ ಮಾರ್ಕೆಟ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್, ಎಷ್ಟೆಷ್ಟೋ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರ್ಬೋದು. ಅವರೆಲ್ಲರೂ ಕೂಡ ಆ ಉದ್ದೇಶ, ಕೈಗಾರಿಕಾ ಸಂಸ್ಥೆನೋ ಅದೇನೋ ಅವರ ಓನರ್ ಅವರ ಹೇಳೋಒಂದು ಡೈರೆಕ್ಷನ್, ವಿಷನ್, ಅದನ್ನ ಪಾಲನೆ. ಹಾಗೆ ನಾವೆಲ್ಲರೂ ಕೂಡ ಕೃಷ್ಣನ ಇದನ್ನು ಮಾಡಬೇಕು, ಆಗ ನಮ್ಮ ಜೀವನದ ಪರಿಪೂರ್ಣತೆ. ಸೊ ಈ ಸಂದೇಶವನ್ನು, ಈ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಭಗವಂತನು ಅವತರಿಸ್ತಾನೆ. ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ನಾವು ಮರ್ತೋಗ್ಬಿಡ್ತೇವೆ, ಇದು ನಮ್ಮ ಕರ್ತವ್ಯ, ನಮ್ಮ ನಿತ್ಯ ಕರ್ತವ್ಯ. ಅಂದ್ರೆ ನಾವು ಕೃಷ್ಣ ಸೇವಕರು, ನಾವು ಮಾಯಾ ಸೇವಕರಲ್ಲ. ಮಾಯಾ ಸೇವೆಯಲ್ಲಿ ನಾವು ಕಾಮ, ಕ್ರೋಧ, ಲೋಭ, ಕಾಮಾದಿನ ಕತ್ತಿದ ಪಾಲಿತ ದುರ್ನಿದೇಶ, ಇದರ ಸೇವೆ ಮಾಡಿಕೊಂಡು ನಾವು ಜನ್ಮಾಂತರ ವರ್ಷಗಳಾಂತರ ಇದ್ದೇವೆ. ಸೊ ಇದೆಲ್ಲ ನಮ್ಮದು ನಾವು ಕೃಷ್ಣ ಸೇವಕರು. ಸೊ ಇದಕ್ಕೆ ಈ ಜ್ಞಾನ, ಈ ಒಂದು ತರಬೇತಿ ನಮಗಾಗ್ಲಿಕ್ಕೆ, ಈ ಹಂತಕ್ಕೆ ನಾವು ತಲುಪಲಿಕ್ಕೆ ಸೊ ಭಗವಂತನು ಅವತರಿಸಿ ಬರ್ತಾರೆ. ಹಾಗೆ ಭಗವಂತನ ಪ್ರತಿನಿಧಿಗಳು ಕೂಡ, ಆಚಾರ್ಯರು, ಅವರು ಅವತರಿಸಿ ಬಂದು ಅವರು ಭಗವಂತನ ಪರವಾಗಿ ಅವರು ಕೂಡ ಇದೇ ಕಾರ್ಯವನ್ನು ಮಾಡ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಸೊ ನಾವು ಕೇಳಿದಾಗ 1936
ಡಿಸೆಂಬರ್ 31 ಶಿಲ ಪ್ರಭುಪಾದರು ಆಕ್ಚುಲಿ ಶಿಲ ಪ್ರಭುಪಾದರು ಒಂದು ಇದು ಕವನ ಇದೆ ಅವರು ಅವರ ಗುರುಗಳಿಗೆ ಅರ್ಪಣೆ ಮಾಡಿದ್ದು. ಅದನ್ನ ಓದೋಣ ಒಂದ್ಸಲ. ಇಲ್ಲ ಇದು ಇದು ಪ್ರವಚನ ಶಿಲ ಪ್ರಭುಪಾದರು ಶ್ರೀ ಭಕ್ತಿಸಿದ್ಧಾಂತ ಸರಸ್ವತಿ ತಿರುಭಾವ ದಿವಸ ಡಿಸೆಂಬರ್ 10, 1976 ಹೈದರಾಬಾದ್. ಶಿಲ ಪ್ರಭುಪಾದ ಕೊಟ್ಟಿರೋದು. ಓಕೆ, ಇದೆಲ್ಲರೂ ಕಾಣಿಸುತ್ತೆ ಅನ್ಕೊಳ್ತೇನೆ. ಪ್ರಭುಪಾದ ಮೊದಲಿಗೆ ಗುರುಗಳಿಗೆ ವಂದನೆಗಳು, ಪ್ರಣಾಮಗಳನ್ನ ಅರ್ಪಿಸ್ತಾರೆ. ನಂತರ ಅವ್ರು ಹೇಳ್ತಾರೆ, ಹಾಗಾಗಿ 40 ವರ್ಷಗಳ ಹಿಂದೆ ನಾನು ಏನೇ ಮೆಚ್ಚಿಕೊಂಡನೋ ಅದೇ ತತ್ವವು ಇಂದಿಗೂ ಮುಂದುವರೆದಿದೆ. ನಮ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಆಧ್ಯಾತ್ಮಿಕ ಗುರುವನ್ನು ನಾನು ಅರ್ಥ ಮಾಡಿಕೊಂಡದ್ದು ಪ್ರಾಯೋಗಿಕವಾಗಿ ನಾನು ಅವರನ್ನು 1922ರಲ್ಲಿ ಭೇಟಿಯಾದೆ ಮತ್ತು ಈ ಕಾವ್ಯವನ್ನು 1933ರಲ್ಲಿ ಬರೆಯಲಾಗಿದೆ. ಅಂದರೆ ಈ ಕಾವ್ಯವನ್ನು ಬರೆಯುವ 14 ವರ್ಷಗಳ ಮೊದಲು ನಾನು ನನ್ನ ಗುರು ಮಹಾರಾಜರನ್ನು ಶ್ರೀ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನು 1922ರಲ್ಲಿ ಭೇಟಿಯಾದೆ. ಆ ಸಮಯದಲ್ಲಿ ನಾನು ಸಾಕಷ್ಟು ಯುವಕನಾಗಿದ್ದೆ, ಕೇವಲ 25 ವರ್ಷ ವಯಸ್ಸಿನವನಾಗಿದ್ದೆ ಮತ್ತು ನನ್ನನ್ನು ಡಾಕ್ಟರ್ ಬೋಸ್ ಅವರ ಪ್ರಯೋಗಾಲಯದ ಕಚೇರಿ ವ್ಯವಸ್ಥಾಪಕನಾಗಿ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ನೇಮಿಸಲಾಯಿತು. ಸೊ ಶಿಲ ಪ್ರಭುಪಾದರು ಮೊದಲಿಗೆ ಅವರು ಗುರುನ ಭೇಟಿ ಮಾಡಿದಾಗ ಗೃಹಸ್ಥ ಜೀವನದಲ್ಲಿದ್ದರು, ಮತ್ತೆ ಒಂದು ಬೋಸ್ ಲ್ಯಾಬೊರೇಟರಿ ಅಂತ ಅಲ್ಲಿ ಅವರು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ದಿನಗಳಲ್ಲಿ ನನಗೆ ಗಾಂಧಿಯವರ ಚಳುವಳಿಯ ಬಗ್ಗೆ ತುಂಬಾ ಇಷ್ಟವಾಗಿತ್ತು. 1922ರಲ್ಲಿ ನಾನು ಗಾಂಧಿಯವರ ಚಳುವಳಿಯನ್ನು ಸೇರಿಕೊಂಡೆ ಮತ್ತು ನಾನು ನನ್ನ ಶೈಕ್ಷಣಿಕ ವೃತ್ತಿ ಜೀವನವನ್ನು ತ್ಯಜಿಸಿದೆ. ಪ್ರಭುಪಾದರಿಗೆ ಆ ಡಿಗ್ರಿ, ಆ ಪದವಿ ಸಿಕ್ಕರೂ ಕೂಡ ಅವರು ಸ್ವೀಕರಿಸಲಿಲ್ಲ. ಏಕೆಂದರೆ ಗಾಂಧಿಯವರ ಕಾರ್ಯಕ್ರಮಗಳಲ್ಲಿ ಒಂದು ವಿಶ್ವವಿದ್ಯಾನಿಲಯಗಳನ್ನು ಬಹಿಷ್ಕರಿಸುವುದು, ಹಾಗಾಗಿ ಅವರು ಇದು ಪಾಶ್ಚಾತ್ಯ ದೇಶದಿಂದ ಸಿಗುವಂಥದ್ದು ಬೇಡ ನಮಗೆ ಅಂತ ಅವರು ತಿರಸ್ಕರಿಸಿದರು. ಅದು ಬಹಳ ದೀರ್ಘಕತೆ ಮತ್ತು ಅನೇಕ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ವೃತ್ತಿ ಜೀವನವನ್ನು ತ್ಯಜಿಸಿ ಈ ಗಾಂಧಿಯವರ ಚಳುವಳಿಗೆ ಸೇರಿದರು ಮತ್ತು ನಾನು ಅವರಲ್ಲಿ ಒಬ್ಬನಾಗಿದ್ದೆ. ಹಾಗಾಗಿ ಡಾಕ್ಟರ್ ಬೋಸ್, ಕಾರ್ತಿಕ್ ಚಂದ್ರ ಬೋಸ್ ಅವರು ಬಹಳ ಮುಖ್ಯ ವ್ಯಕ್ತಿ. ಆ ಸಮಯದಲ್ಲಿ ಅವರು ಬಂಗಾಲ್ ಕೆಮಿಕಲ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಈಗ ಮಧ್ಯ ಕಲ್ಕತ್ತಾದಲ್ಲಿ ಒಂದು ಬೀದಿ ಇದೆ, ಆ ಬೀದಿಯ ಡಾಕ್ಟರ್ ಕಾರ್ತಿಕ್ ಬೋಸ್ ಸ್ಟ್ರೀಟ್. ಆದ್ದರಿಂದ ಅವರು ಬಹಳ ಮುಖ್ಯ ವ್ಯಕ್ತಿಯಾಗಿದ್ದರು ಮತ್ತು ಅವರು ನಮ್ಮ ಕುಟುಂಬ ವೈದ್ಯ ಮತ್ತು ನನ್ನ ತಂದೆಯ ಅತ್ಯಂತ ಆತ್ಮೀಯ ಸ್ನೇಹಿತ. ಹಾಗಾಗಿ ನಾನು ನನ್ನ ಶಿಕ್ಷಣವನ್ನು ತ್ಯಜಿಸಿ ಗಾಂಧಿಯವರ ಚಳುವಳಿಗೆ ಸೇರುತ್ತಿದ್ದಾಗ ಆ ಸಮಯದಲ್ಲಿ ಡಾಕ್ಟರ್ ಕಾರ್ತಿಕ್ ಚಂದ್ರ ಬೋಸ್ ನನ್ನನ್ನು ಅವರೊಂದಿಗೆ ಸೇರಲು ಕೇಳಿಕೊಂಡರು. ಆದ್ದರಿಂದ ನನ್ನ ತಂದೆಯ ಅನುಮತಿಯೊಂದಿಗೆ ನಾನು ಸೇರಿಕೊಂಡೆ. ಹಾಗಾಗಿ ಆ ಸಮಯದಲ್ಲಿ ಈ ಗಾಂಧಿಯವರ ಅಸಹಕಾರ ಚಳುವಳಿಯನ್ನು ನಾನು ಇಷ್ಟಪಟ್ಟೆ. ತದನಂತರ ನಾನು ಡಾಕ್ಟರ್ ಬೋಸ್ ಅವರ ಪ್ರಯೋಗಾಲಯಕ್ಕೆ ಸೇರಿದಾಗ ನಾನು ಖಾದಿ ವಸ್ತ್ರವನ್ನು ಧರಿಸಿದ್ದೆ. ಆದ್ದರಿಂದ ಡಾಕ್ಟರ್ ಬೋಸ್ ಆ ಖಾದಿ ಉಡುಗೆಯನ್ನು ಇಷ್ಟಪಟ್ಟರು. ಅವರು ಒಂದು ದಿನ ನನಗೆ ಹೇಳಿದರು, ನಿಮ್ಮ ಇಡೀ ಗಾಂಧಿಯವರ ಚಳುವಳಿಯಲ್ಲಿ ನನಗೆ ಈ ಖಾದಿ ಮಾತ್ರ ಇಷ್ಟ. ಡಾಕ್ಟರ್ ಬೋಸ್ ಹೇಳಿದರು. ಮತ್ತು ಏಕೆ? ಇಲ್ಲ, ಏಕೆಂದರೆ ಇದು ಉದ್ಯಮಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ. ಈ ಕೈನೂಲುವಿಕೆಯು ಕ್ರಮೇಣ ಭಾರತಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ, ಅಂದ್ರೆ ಇಂಡಸ್ಟ್ರಿ ಬೆಳವಣಿಗೆ ಆಗುತ್ತೆ. ವಾಸ್ತವವಾಗಿ ಅದು ಸಂಭವಿಸಿತು. ಅವರು ಸ್ವತಃ ಕೈಗಾರಿಕೋದ್ಯಮಿ. ವಾಸ್ತವವಾಗಿ ಭಾರತದಲ್ಲಿ ರಾಸಾಯನಿಕ ಉದ್ಯಮವನ್ನು ಹುಟ್ಟು ಹಾಕಿದವರು ಡಾಕ್ಟರ್ ಕಾರ್ತಿಕ್ ಚಂದ್ರ ಬೋಸ್. ಸೊ ಆಕ್ಚುಲಿ ಹೇಳ್ತಾರೆ, ಕೆಮಿಕಲ್ ಇಂಡಸ್ಟ್ರಿ, ಇವಾಗೆಲ್ಲ ಫಾರ್ಮಸಿ ಇಂಡಸ್ಟ್ರಿ ಏನಿದೆ, ಮೆಡಿಕಲ್ ಬಿಸ್ನೆಸ್ ನಡೀತಾ ಇದೆ, ಇದರ ಫೌಂಡೇಶನ್ ಕಾರ್ತಿಕ್ ಚಂದ್ರ ಬೋಸ್. ಅವರು ಕಲ್ಕತ್ತಾದಲ್ಲಿ ಆ ಸಮಯದಲ್ಲಿ ಇವರೇ ಒಂದು ಫೌಂಡರ್ ಅಂತ ಹೇಳ್ಬೋದು. ಪ್ರಭುಪಾದರು ಅವರ ಕೆಳಗೆ ಪ್ರಭುಪಾದರು ಲ್ಯಾಬೊರೇಟರಿ ಆಗಿ ಅವರು ಮ್ಯಾನೇಜರ್ ಆಗಿ ಕೆಲಸ ಮಾಡಿ, ಅವರು ಬಹಳ ಪ್ರಮುಖ ವ್ಯಕ್ತಿ. ಅವರು ಈ ರಾಸಾಯನಿಕ ಬೆಂಗಾಲ್ ಕೆಮಿಕಲ್ಸ್ ಅದನ್ನು ಪ್ರಾರಂಭಿಸಿದರು. ಅದು ಮಲ್ಟಿನ್ಯಾಷನಲ್ ಆ ಟೈಮಲ್ಲೇ ಇದು ಭಾರತೀಯರು ಸ್ಟಾರ್ಟ್ ಮಾಡಿ. ಸೊ ಹೀಗೆ ಪ್ರಭುಪಾದರು ಅವರು ಗೃಹಸ್ಥ ಜೀವನದಲ್ಲಿದ್ದಾರೆ. ಮತ್ತೆ ಅವರು
ಒಂದು ಕೆಲಸ ದಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರು. ಮತ್ತೆ ಅವರ ಆತ್ಮೀಯ ಗೆಳೆಯ ಅವರು ನರೇಂದ್ರನಾಥ್ ಮಲ್ಲಿಕ್ ಅವರು ಪ್ರಭುಪಾದರನ್ನ ಹೇಳ್ತಾರೆ, ಈ ತರ ಒಬ್ಬರು ಸಾಧು ಬಂದಿದ್ದಾರೆ. ಸೊ ಅವರು ನಮ್ಮ ಹತ್ತಿರದಲ್ಲೇ ಇದ್ದಾರೆ, ಅವರ ಕೇಂದ್ರ ಗೌಡಿಯ ಮಠ ಇದೆ, ಸೊ ನಾವು ಅಲ್ಲಿ ಹೋಗೋಣ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಇಲ್ಲ ನನಗೆ ಎಷ್ಟೋ ಜನ ಸಾಧುಗಳನ್ನ ನೋಡ್ಬಿಟ್ಟಿದ್ದೇನೆ, ಅವರು ಅಷ್ಟು ಮಟ್ಟಕ್ಕೆ ಇಲ್ಲ ಅವರ ಚಟುವಟಿಕೆಗಳು. ಹಾಗೆ ನಾನು ಪ್ರತ್ಯೇಕವಾಗಿ ಇವರು ಅದೇ ರೀತಿಯ ಸಾಧು ಏನೋ, ನಾನು ಹೋಗ್ಲಿಕ್ಕೆ ಅಷ್ಟು ಇದು ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಹೇಳ್ತಾರೆ, ಕೊನೆಗೆ ಅವರ ಸ್ನೇಹಿತರು ಪ್ರಭುಪಾದರನ್ನ ಒಂದ್ ರೀತಿ ಹೇಳ್ಕೊಂಡು ಹೋಗ್ತಾರೆ, ಬರ್ಲೇಬೇಕು ನೀವು, ಒತ್ತಾಯ ತುಂಬಾ ಒತ್ತಾಯ ಮಾಡಿದೆ. ಕೊನೆಗೆ ಓಕೆ, ಹಾಗೆ ಪ್ರಭುಪಾದರು ಹೋಗ್ತಾರೆ. ಅವ್ರು ಹೋಗಿ ಅವ್ರ ಗುರುಗಳನ್ನ ಫಸ್ಟ್ ಭಕ್ತಿಸಿದ್ಧಾಂತ ಸರಸ್ವತಿಗಳನ್ನ ಭೇಟಿ ಮಾಡಿ. ಸೊ ಪ್ರಭುಪಾದ ಗುರುಗಳು ಭೇಟಿ ಮಾಡಿ, ಆದ್ರೆ ಪ್ರಭುಪಾದ ಗುರುಗಳು ಪ್ರಭುಪಾದಗೆ ಗೊತ್ತಾಗುತ್ತೆ, ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಆಚಾರ್ಯರು, ಇವರು ಶುದ್ಧ ಭಕ್ತರು. ಈ ಶ್ರೀ ಚೈತನ್ಯ ಮಹಾಪ್ರಭು ಸಂದೇಶವನ್ನು ಇವರು ಪ್ರಚಾರ ಮಾಡ್ತಾರೆ, ಇವರು ಅರ್ಹ ವ್ಯಕ್ತಿ ಅಂತ ಕೂಡ ಶಿಲ ಪ್ರಭುಪಾದರು ಅವರ ಒಂದು ಇದನ್ನು ಕೊಡ್ತಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಅವರ ಮೊದಲ ಭೇಟಿ ಶಿಲ ಪ್ರಭುಪಾದರದು. ಸೊ ಮೊದಲ ಭೇಟಿಯಲ್ಲೇ ಶಿಲ ಪ್ರಭುಪಾದರಿಗೆ ಅವರ ಗುರುಗಳು, ನೀನು ಈ ಗೀತಾ ಸಂದೇಶವನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು, ಈ ಚೈತನ್ಯ ಮಹಾಪ್ರಭು ಸಂದೇಶ ಪ್ರಚಾರ ಮಾಡಬೇಕು ಅಂತ ಅವರಿಗೆ ಆದೇಶ ಕೊಟ್ಟದ್ದು. ಮತ್ತೆ ಶಿಲ ಪ್ರಭುಪಾದರು ಸದ್ಯಕ್ಕೆ ತಕ್ಷಣವೇ ಆಗ್ಲಿಲ್ಲ ಮಾಡ್ಲಿಕ್ಕೆ, ಆದರೂ ಪ್ರಭುಪಾದರು ಹೇಳ್ತಾರೆ, ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ, ಸೊ ಈ ತರ ಒಂದು ದೊಡ್ಡ ಸಾಧು ಪುರುಷನ ಭೇಟಿ ಮಾಡಿದ್ದೇನೆ ನಾನು, ಸೊ ಅವರನ್ನು ತಕ್ಷಣವೇ ನಾನು ಗುರು ಆಗಿ ಸ್ವೀಕರಿಸಿದೆ ಅಂತ ಕೂಡ ಶಿಲ ಪ್ರಭುಪಾದರು ಹೇಳ್ತಾರೆ. ಸೊ ಮತ್ತೆ ಪ್ರಭುಪಾದ ತಕ್ಷಣ 1922ರಿಂದ ಅವರು ಫ್ಯಾಮಿಲಿ ಬಿಸ್ನೆಸ್ ಮತ್ತೆ ಅವರ ಇನ್ನೊಂದು ಆರ್ಥಿಕ ಸ್ಥಿತಿಯ ಇದರಿಂದಾನೇ ಅವರು ಕಲ್ಕತ್ತಾದಿಂದ ಅಲಹಾಬಾದ್ಗೆ ಹೋಗ್ಬಿಡ್ತಾರೆ. ಸೊ ಅಲಹಾಬಾದ್ಗೆ ಹೋಗಿ ಅಲ್ಲಿ ಅವರು ಬೋಸ್ ಲ್ಯಾಬೊರೇಟರಿ ಅದರದೊಂದು ಬ್ರಾಂಚ್ ಓಪನ್ ಮಾಡಿ, ಫ್ರಾಂಚೈಸಿ ಓಪನ್ ಮಾಡಿ ಉತ್ತರ ಭಾರತದಲ್ಲಿ, ಅಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ 5 ವರ್ಷ ಅಂತ ಹೇಳ್ಬೋದು, 1922 to 1928 ಅಷ್ಟವರೆಗೂ ಅವರ ಸಂಪರ್ಕ ಇಲ್ಲ ಅವತ್ತು. ಸೊ ನಂತರ ಅವರ ಗುರುಗಳ ಶಿಷ್ಯರು ಸ್ಥಳಕ್ಕೆ ಬರ್ತಾರೆ, ಪ್ರಭುಪಾದರು ಪ್ರಯಾಗ್ರಾಜ್ ಅಲ್ಲಿದ್ದಾಗ, ಅಲಹಾಬಾದ್. ಸೊ ಅಲ್ಲಿ ಬಂದಾಗ ಪ್ರಭುಪಾದರು ಆ ಗೌಡಿ ಮಠಕ್ಕೆ ಅಲ್ಲಿ ಸಹಾಯ ಮಾಡ್ತಾರೆ ಆ ಕೇಂದ್ರ ಸ್ಥಾಪನೆ ಮಾಡ್ಲಿಕ್ಕೆ. ಮತ್ತೆ ನಂತರ ಅವ್ರ ಗುರುಗಳು ಕೂಡ ಬರ್ತಾರೆ, ಅವ್ರ ಗುರುಗಳಿಗೆ ಮತ್ತೆ ಅವರು ದೀಕ್ಷೆ ಸ್ವೀಕರಿಸೋರು. ಹಾಗಾಗಿ 1922 1933 ಪ್ರಾಯೋಗಿಕವಾಗಿ ನನಗೆ ದೀಕ್ಷೆ ಸಿಗಲಿಲ್ಲ, ಆದರೆ ಚೈತನ್ಯ ಮಹಾಪ್ರಭುಗಳ ಪಂಥವನ್ನು ಬೋಧಿಸುವ ಅನಿಸಿಕೆ ನನಗಾಯಿತು. ನಾನು ಯೋಚಿಸುತ್ತಿದ್ದೆ ಮತ್ತು ಅದು ನನ್ನ ಗುರು ಮಹಾರಾಜರಿಂದ ದೀಕ್ಷೆಯಾಗಿತ್ತು. ನಂತರ ಅಧಿಕೃತವಾಗಿ ನನಗೆ ದೀಕ್ಷೆ ಸಿಕ್ಕಿತ್ತು. ಓಕೆ, ಸೊ ಪ್ರಭುಪಾದರು ಹೇಳ್ತಾರೆ, ಇರ್ಲಿ. ಸೊ ನಂತರ 1936 ಇಲ್ಲಿ ಇಲ್ಲಿ ನಿನ್ನೆ ಕ್ಲಾಸ್ ಮಾಡಿದ್ದಾರೆ ಮಾತಾಜಿ, ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಸೊ 1936 ಅಲ್ಲಿ ಪ್ರಭುಪಾದರು ಆಚಾರ್ಯರು ಅವರ ಗುರುಗಳು ತಿರುಭವಾದ ದಿವಸ ಒಂದು 15 ದಿವಸದ ಮುಂಚೆ ಅವರು ಬರೆದದ್ದು. ಸೊ ಆಗ ಪ್ರಭುಪಾದ ಬರೆದ ಇದು ಪತ್ರದಲ್ಲಿ, ನಿಮ್ಮ ಎಷ್ಟೋ ಶಿಷ್ಯರಿದ್ದಾರೆ, ನಿಮಗೆ ಅವರು ಎಷ್ಟೋ ಸೇವೆ ಮಾಡಿದ್ದಾರೆ, ನಾನೊಬ್ಬ ಗೃಹಸ್ಥನು, ನಾನೇನ್ ಮಾಡ್ಲಿ. ಸೊ ಅವಾಗ ಹೇಳ್ತಾರೆ ಪ್ರಭುಪಾದರಿಗೆ ಅವರ ಗುರುಗಳು ಮತ್ತೆ ಆ ಪತ್ರಕ್ಕೆ ಉತ್ತರದಲ್ಲಿ ಅವರು ಹೇಳಿದ್ದು, ನೀನು ಈ ಸಂದೇಶವನ್ನು ಪಾಶ್ಚಾತ್ಯ ಜನರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ನೀನು ಹೇಳ್ಬೇಕು, ಅದರಿಂದ ನಿನಗೂ ಒಳ್ಳೇದಾಗುತ್ತೆ, ನಿನ್ನನ್ನು ಕೇಳಿದವ್ರಿಗೂ ಒಳ್ಳೇದಾಗುತ್ತೆ. ಸೊ ಹೇಳ್ತಾರೆ ಶಿಲ ಪ್ರಭುಪಾದರಿಗೆ ಸೇಮ್ ಅವ್ರು ಮೊದಲ ಬಾರಿ ಭೇಟಿ ಮಾಡಿದಾಗ ಆದೇಶ ಅದೇ ಆಗಿತ್ತು, ಕೊನೆಯ ಅವರು ದೇಹತ್ಯಾಗ ಮಾಡುವ ಮುಂಚೆ ಅವರ ಪತ್ರದಲ್ಲಿ ಅವರ ಉತ್ತರ ಕೂಡ ಅದೇ ಆಗಿತ್ತು. ಸೊ ಶಿಲ ಪ್ರಭುಪಾದರು ಈ ಆದೇಶವನ್ನು ತುಂಬಾ ಅವರ ಹೃದಯಕ್ಕೆ ತುಂಬಾ ಹತ್ತಿರವಾಗಿ ತೆಗೆದುಕೊಂಡು ಅವರು ಅದನ್ನ ಪೂರೈಕೆ ಮಾಡಿದ್ರು. ಏನು ನಮಗೆ ಲಭ್ಯವಿದೆ ಇದೆಲ್ಲವೂ ಕೂಡ ಪ್ರಭುಪಾದರ ಗುರುಗಳು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಇಚ್ಛೆ, ಅವರ ಆಜ್ಞೆ, ಅವರ ಆದೇಶ, ಅದರ ಮೇಲೆ ಶ್ರೀಲ ಪ್ರಭುಪಾದರು ಮಾಡಿದ್ರು. ಪ್ರಭುಪಾದರು ಒಮ್ಮೆ ಅವರ ಗುರುಗಳಿಗೆ ಒಂದು ಕವನ ಬರೆದಿದ್ದೆ 1936 ರಲ್ಲೇ, ಅವರ ವ್ಯಾಸ ಪೂಜೆ ಇದಕ್ಕೆ ಆ ಕವನದ ಬಗ್ಗೆ ಇದಿದೆ. ಸೊ ಅದನ್ನ ನಾನು ಓದ್ತೇನೆ. ಅದರಲ್ಲಿ ಪ್ರಭುಪಾದರು ಹೇಳ್ತಾರೆ, ನನ್ನ ಗುರು ಮಹಾರಾಜರೊಂದಿಗೆ ಇರುವ ನನ್ನ ಸಂಬಂಧದ ಬಗ್ಗೆ ನಾನು
ಏನು ಅಧ್ಯಯನ ಮಾಡಿದೆ ಎಂಬುದನ್ನು ನಾನು ಈ ಕಾವ್ಯದಲ್ಲಿ ವ್ಯಕ್ತಪಡಿಸಿದೆ. ಮತ್ತು ಆ ದಿನದಿಂದ ನನ್ನ ದಿನ ಇವರು ದೇವಭ್ರಾತೃಗಳು, ದೇವ ಸಹೋದರರು ನನ್ನನ್ನು ಕವಿ ಎಂದು ಕರೆಯುತ್ತಿದ್ದರು. ಮತ್ತು ಗುರು ಮಹಾರಾಜರು ಸಹ ಈ ಕಾವ್ಯವನ್ನು ತುಂಬಾ ಮೆಚ್ಚಿದರು. ಈಗ ಹೇಗೋ ಅಥವಾ ಬೇರೆ ರೀತಿಯಲ್ಲಿ ನೀವು ಅದನ್ನು ಕಂಡುಕೊಂಡಿದೆ. ಆಕ್ಚುಲಿ ಆ ಕವನ ಪ್ರಭುಪಾದ ಬರೆದದ್ದು 1936 ಅಲ್ಲಿ, ಅದು ಕಳೆದೋಗಿತ್ತು. ಮತ್ತೆ 1969-70 ಸಮಯದಲ್ಲಿ ಅವರ ಶಿಷ್ಯರು ಆ ಕವನವನ್ನು ಮತ್ತೆ ಕಂಡುಹಿಡಿದಿದ್ದು ಅಂದ್ರೆ, ಆ ಕವನ ಏನು ಪ್ರಭುಪಾದರು ಗುರುಗೆ ಅರ್ಪಣೆ ಮಾಡಿರ್ತಾರೆ, ಅದು ಆ ಮ್ಯಾಗ್ಝಿನ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆ ಗೌಡಿ ಮಠದಲ್ಲಿ ಒಂದು ಮ್ಯಾಗ್ಝಿನ್, ಹಾರ್ಮೋನಿಸ್ಟ್, ಆ ಮ್ಯಾಗ್ಝಿನ್ ಅಲ್ಲಿ ಮುದ್ರಣ ಆಗಿರುತ್ತೆ. ಆ ಮುದ್ರಣ ಆಗಿರೋ ಕಾಪಿ ಇವರಿಗೆ ಅವರು ಪಾಶ್ಚಾತ್ಯ ದೇಶಗಳಿಗೆ ಕಳಿಸಿರ್ತಾರೆ. ಯಾವ್ದೋ ಮ್ಯಾಕ್ಗಿಲ್ ಯೂನಿವರ್ಸಿಟಿನೋ ಏನೋ ಅನ್ಸುತ್ತೆ ಮೋಸ್ಟ್ಲಿ. ಇದರಲ್ಲಿ ಕನ್ನಡದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಅದರಲ್ಲಿ ಈ ಮ್ಯಾಗ್ಝಿನ್ ಅವ್ರಿಗೆ ಸಿಗುತ್ತೆ ಅವ್ರ ಶಿಷ್ಯರಿಗೆ. ಅಲ್ಲಿ ಆರ್ಟಿಕಲ್ ಅಲ್ಲಿ ಪ್ರಭುಪಾದರು ಅವ್ರ ಗುರುಗಳಿಗೆ 35 ವರ್ಷಗಳ ಹಿಂದೆ ಬರೆದದ್ದು. ಸೊ ಆರ್ಟಿಕಲ್ ಅದನ್ನ ಪ್ರಭುಪಾದರು ಈ ಪ್ರವಚನದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಗೋ ಸಿಕ್ತು, ಮತ್ತೆ ನಾನು ಬರೆದು ನನ್ನ ಹತ್ರನೇ ಇಲ್ಲ, ಪ್ರಭುಪಾದ ಬರೆದಿದ್ದಾರೆ, ಅದು ಮತ್ತೆ ಅವ್ರ ಕೈಯಲ್ಲಿಲ್ಲ. ಅದು ಮುದ್ರಣ ಆಗಿತ್ತು, ಮುದ್ರಣ ಆಗಿರೋದ್ರಿಂದ ಮತ್ತೆ ಲಭ್ಯವಾಯಿತು. ಸೊ ಅಬ್ಸಲ್ಯೂಟ್ ಇಸ್ ಸೆನ್ಷಿಯಂಟ್, ಥೌ ಹ್ಯಾಸ್ಟ್ ಪ್ರೂವ್ಡ್, ಇಂಪರ್ಸನಲ್ ಕೆಲಾಮಿಟಿ ಥೌ ಹ್ಯಾಸ್ಟ್ ಮೂವ್ಡ್. ಸೊ ಈಗ ಶಿಲ ಪ್ರಭುಪಾದರು ಇಂಗ್ಲಿಷ್ ನಲ್ಲಿ ಅವರ ಕವಿತೆ ಪ್ರಭುಪಾದರು ಅವ್ರ ಗುರುಗಳಿಗೆ ಅವರ ಹುಟ್ಟು ದಿವಸ ಇದೊಂದು ಅವ್ರಿಗೆ ಅರ್ಪಿಸಿದ್ದಾರೆ. ಸೊ ಅದರ ಒಂದು ಅರ್ಥ ನಾವು ಓದೋಣ. ಕಾವ್ಯವು ಕಳೆದು ಹೋಗಿದೆ ಎಂದು ನಾನು ಭಾವಿಸಿದೆ, ಆದರೆ ನಮ್ಮ ಕೆಲವು ಶಿಷ್ಯರು ಅದನ್ನು ಹೇಗೆ ಕಂಡುಕೊಂಡರು ಎಂದು ನನಗೆ ತಿಳಿದಿಲ್ಲ. ಇದು ಲಂಡನ್ ನಲ್ಲಿ, ಸಾರಿ ಕೆನಡಾ ಅಲ್ಲ, ಇದು ಲಂಡನ್ ವಸ್ತು ಸಂಗ್ರಹಾಲಯದಲ್ಲಿ ಅಥವಾ ಬೇರೆಡೆ ಗುರುದಾಸರಿಂದ ಕಂಡು ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ಅವರ ಬಳಿ ಹಾರ್ಮೋನಿಸ್ಟ್ ನ ಸ್ಟಾಕ್ ಇತ್ತು. ಹಾರ್ಮೋನಿಸ್ಟ್ ಮ್ಯಾಗ್ಝಿನ್, ಅದು ಗೌಡಿಯ ಮಠ್ ಮ್ಯಾಗ್ಝಿನ್. ಹಾರ್ಮೋನಿಸ್ಟ್ ನಿಂದ ನನ್ನ ಗುರು ಮಹಾರಾಜರ ಪತ್ರಿಕೆಯಿಂದ ಈ ಕಾವ್ಯವು ಕಂಡು ಬಂದಿದೆ. ಇಲ್ಲದಿದ್ದರೆ ಅದು ಕಳೆದು ಹೋಗಿದೆ ಎಂದು ನಾನು ಭಾವಿಸಿದೆ. ಹಾಗಾಗಿ ಹೇಗಾದರೂ ಈ ಕಾವ್ಯವು ಆರಾಧಿಸು, ನಿಮ್ಮೆಲ್ಲರನ್ನು ಆರಾಧಿಸು, ಅಂದ್ರೆ ಅರ್ಥ ಆರಾಧಿಸು, ನಿಮ್ಮೆಲ್ಲರನ್ನು ಆರಾಧಿಸು, ಸಂತೋಷದ ದಿನವನ್ನು ಆರಾಧಿಸು, ಸ್ವರ್ಗಕ್ಕಿಂತ ಆಶೀರ್ವಾದ ಹೀಗಿದೆ ಟ್ರಾನ್ಸ್ಲೇಷನ್ ಇದೆ. ಓಕೆ, ಇಂಗ್ಲಿಷ್ ನಲ್ಲಿ ಅಡೋರ್ ಎ ಆಲ್ ದ ಹ್ಯಾಪಿ ಡೇ, ಬ್ಲೆಸ್ಡ್ ದ್ಯಾನ್ ಹೆವೆನ್, ಸ್ವೀಟರ್ ದ್ಯಾನ್ ಮೇ. ಆಕ್ಚುಲಿ ಶಿಲ ಪ್ರಭುಪಾದರ ಕವನ ಇದು. ಅವರ ಗುರುವಿನ ಹುಟ್ಟಿದ ದಿವಸ ಪ್ರಭುಪಾದರು ಹೇಳ್ತಾರೆ, ಇದು ಬಹಳ ಶುಭ ದಿನ, ಬಹಳ ಆನಂದದ ದಿವಸ ಇದು. ಈ ರೀತಿ ಆಚಾರ್ಯರು ಅವರು ಹುಟ್ಟಿದ ದಿವಸ ಅಂದ್ರೆ ಅದು ಆ ಆನಂದವಾದ ದಿವಸ, ಅದು ಹಬ್ಬದ ದಿವಸ. ಬ್ಲೆಸ್ಡ್ ದ್ಯಾನ್ ಹೆವೆನ್, ಸ್ವೀಟರ್ ದ್ಯಾನ್ ಮೇ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಈ ತರ ಒಂದು ಕವನ, ಅವರು ಒಂದು ದಿವಸ ಒಳ್ಳೆ ದಿವಸ ಅಂದ್ರೆ ಅದು ಸ್ವರ್ಗದ ಇದಕ್ಕೆ ಇದು ಹೆವೆನ್, ಅದಕ್ಕೆ ಅವರು ಇದು ಮಾಡ್ತಾರೆ. ಮತ್ತೆ ಮೇ ಅಲ್ಲಿ ಯಾಕಂದ್ರೆ ಇಂಗ್ಲಿಷ್ ನಲ್ಲಿ, ಇಂಗ್ಲೆಂಡ್ ನಲ್ಲೆಲ್ಲ ಮೇ ತಿಂಗಳಲ್ಲಿ ಅವ್ರಿಗೆ ಅವ್ರಿಗೆ ವಾತಾವರಣ, ಬೇರೆ ಟೈಮಲ್ಲೆಲ್ಲ ಚಳಿ ವಾತಾವರಣದಲ್ಲಿ ಅಷ್ಟು ಆನಂದ ಇಲ್ಲ. ಬಿಸಿಲು ಸ್ವಲ್ಪ ಬಂದ್ರೆ ತುಂಬಾ ಆನಂದ ಆಗುತ್ತೆ. ಸೊ ಹಾಗೆ ಹೇಳ್ತಾ ಇದಾರೆ, ಆ ರೀತಿಯ ಪ್ರಭುಪಾದರು ಹೋಲಿಕೆ ಮಾಡ್ತಾ ಇದ್ದಾರೆ. ಈ ದಿವಸ ನೀವು ಹುಟ್ಟಿ ಬಂದ ದಿವಸ, ಅವರ ಗುರುಗಳು ಹುಟ್ಟಿ ಬಂದ ದಿವಸ, ಇದು ಬಹಳ ಶುಭ ದಿನ. ಅಡೋರ್ ಎ ಹ್ಯಾಪಿ ಡೇ, ಬ್ಲೆಸ್ಡ್ ದ್ಯಾನ್ ಹೆವೆನ್, ಸ್ವೀಟರ್ ದ್ಯಾನ್ ಮೇ. ಸೊ ಅವ್ರಿಗೆ ಪಾಶ್ಚಾತ್ಯ ಇದರಲ್ಲಿ ಮೇ ಅನ್ನೋದು ಅವ್ರಿಗೆ, ಮೇ ಅಲ್ಲಿ ಆ ತಿಂಗಳು, ಆ ವಾತಾವರಣ, ಆ ಒಂದು ಸೀಸನ್ ಬಹಳ ಆನಂದಮಯವಾಗಿರುತ್ತೆ. ಅವ್ರಿಗೆ ಬಹಳ ಅತಿ ಬಿಸಿಲು ಇಲ್ಲ, ಅತಿ ಚಳಿ ಇಲ್ಲ, ತುಂಬಾ ಎಷ್ಟು ಸೂಕ್ತವಾಗಿ AC ಏರ್ ಕಂಡೀಷನ್ ಇದಾಗಿರುತ್ತೆ. ಸೊ ಹಾಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾನು ಹಾಗೆ ಈ ಪ್ರಾರ್ಥನೆ ಶುರು ಮಾಡಿದೆ ಅಂತ ಹೇಳ್ತಾರೆ. ಮೇ ಡೇ ಅಂತ ಕೂಡ ಒಂದು ದಿವಸ ಅವ್ರದ್ದಿದೆ ಅವ್ರದ್ದು. ಸೊ ನಂತರ ಪ್ರಭುಪಾದರು ಹೇಳ್ತಾರೆ, ಅವರು ಪುರಿಯಲ್ಲಿ ಪವಿತ್ರ ಸ್ಥಳವಾದ ನನ್ನ ಗುರು ಅವರು ಭಗವಂತ ಕೃಪೆಯಿಂದ ಕಾಣಿಸಿಕೊಂಡರು. ಸೊ ಅವ್ರು ಹುಟ್ಟಿದ್ದು, ಅದರ ಟ್ರಾನ್ಸ್ಲೇಷನ್, ಅನುವಾದ ಪ್ರಭುಪಾದರು ಅನುವಾದ ಮಾಡ್ತಾ ಇದ್ದಾರೆ ಅದನ್ನ. ಆದ್ದರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಭಕ್ತಿ ವಿನೋದ ಠಾಕೂರರ ಮಗನಾಗಿ, ಅವರ 4ನೇ ಮಗನಾಗಿ ಕಾಣಿಸಿಕೊಂಡರು. ಭಕ್ತಿ ವಿನೋದ ಠಾಕೂರ ಅವರು ಕುಟುಂಬ ವ್ಯಕ್ತಿ, ಅವರು ಗೃಹಸ್ಥರಾಗಿದ್ದರು. ಅವರ ತಂದೆ, ಅವರಿಗೆ ಹಲವಾರು ಮಕ್ಕಳು, ಪುತ್ರರು ಮತ್ತು ಪುತ್ರಿಯರಿದ್ದಾರೆ. ಆದ್ದರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಹಿಂದಿನ ಜನ್ಮದಲ್ಲಿ, ಅವರ ತಂದೆ ಭಕ್ತಿ ವಿನೋದ ಠಾಕೂರ್ ಅವರ ಹಿಂದೆ ಕೇದಾರನಾಥ್ ದತ್ತ. ಸೊ ಹಾಗೆ ಅವರ ಹೆಸರು ಮೊದಲು ಬಿಮಲ ಪ್ರಸಾದ್ ದತ್ತ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಹೆಸರು. ಸೊ ಅವರು ಜಗನ್ನಾಥ್ ಪುರಿಯಲ್ಲಿ ಅವಾಗ ಅವರು ಮ್ಯಾಜಿಸ್ಟ್ರೇಟ್, ವ್ಯವಸ್ಥಾಪಕ ಮಂಡಳಿಯ ವ್ಯವಸ್ಥಾಪಕರಾಗಿದ್ರು. DC ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಿ ನಾವು ಈ ರೀತಿ. ಸೊ ಈ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಅವರೇ ಮುಖ್ಯ ವ್ಯಕ್ತಿ, ಅವರ ಆ ಪ್ರಾಂತ್ಯಕ್ಕೆ, ಆ ಸ್ಥಳಕ್ಕೆ. ಸೊ ಹಾಗೆ ಪ್ರಭುಪಾದರು ಗುರುಗಳ ತಂದೆ. ಸೊ ಅಲ್ಲಿದ್ರು ಅವರು ಆಗ ಜಗನ್ನಾಥ್ ಪುರಿಯಲ್ಲಿ. ಅಲ್ಲಿ ಇವರು ಜನ್ಮ ತಾಳಿದ್ರು. ಯಾರು ತಾಳಿದ್ದು? ಪ್ರಭುಪಾದ ಗುರುಗಳು. ಸೊ ಇಂಗ್ಲಿಷ್ ನಲ್ಲಿ
ವೆನ್ ಹಿ ಅಪಿಯರ್ಡ್ ಅಟ್ ಪುರಿ ದ ಹೋಲಿ ಪ್ಲೇಸ್, ಮೈ ಲಾರ್ಡ್ ಅಂಡ್ ಮಾಸ್ಟರ್ ಇಸ್ ಡಿವೈನ್ ಗ್ರೇಸ್. ಸೊ ಪ್ರಭುಪಾದ ಕವನ ಇದು. ಸೊ ಅವ್ರು ಎಲ್ಲಿ ಹುಟ್ಟಿದ್ರು? ಅವರು ಪುರಿ, ಜಗನ್ನಾಥ್ ಪುರಿಯಲ್ಲಿ ಹುಟ್ಟಿದ್ದು. ನನ್ನ ನನ್ನ ಗುರು, ನನ್ನ ಒಡೆಯರು, ನನ್ನ ಮಾಲೀಕರು, ನನ್ನ ಮಾಸ್ಟರ್ ಇಸ್ ಡಿವೈನ್ ಗ್ರೇಸ್. ಓ ಮೈ ಮಾಸ್ಟರ್, ದಿ evangelic angel, give us thy light, light up thy candle, struggle for existence a human race, the only hope is divine grace. ಸೊ ಪ್ರಭುಪಾದ ಕವನ ಅವರು ಅವ್ರ ಗುರುಗಳಿಗೆ ಹೇಳ್ತಾ ಇರೋದು ಎವಾಂಜಲಿಕ್ ಏಂಜಲ್. ಎಲ್ಲ ಇಂಗ್ಲಿಷ್ ಇದರಲ್ಲಿ ಇದು ಹೀಗೆ. ಓ ನನ್ನ ಗುರುವೇ, ಸುವಾರ್ತಾಬೋಧಕ ದೇವದೂತನೇ, ನಿನ್ನ ಬೆಳಕನ್ನು ನಮಗೆ ಕೊಡು, ನಿನ್ನ ಆ ಬೆಳಕಿನ ಮೇಣದ ಬತ್ತಿಯನ್ನು ಬೆಳಗಿಸು, ಅಸ್ತಿತ್ವವಾಗಿ ಹೋರಾಡು, ಮಾನವ ಜನಾಂಗ ಏಕೈಕ ಭರವಸೆ ಅವನ ದೈವಿಕ ಕೃಪೆ. ಸೊ ಇಲ್ಲಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಭೌತಿಕ ಜಗತ್ತು ಅಂದ್ರೆ ನಾವು ಇಂದ್ರಿಯದ ಇದರಲ್ಲಿ ಬಂಧನದಲ್ಲಿ, ಆದಿ ದೈವಿಕ, ಆದಿ ಧಾತ್ಮಿಕ, ಆದಿ ಕ್ಲೇಶಗಳಲ್ಲಿ ನಾವು ಅಷ್ಟು ದುಃಖ ಇದರಲ್ಲಿ ಇದ್ದೇವೆ ನಾವು ಮಾನವ ಜನಾಂಗ. ಆದರೆ ಈ ಆಚಾರ್ಯರು, ಇವರು ಓನ್ಲಿ ಹೋಪ್, ಅವರೊಬ್ಬರೇ ನಮಗೆ ಒಂದೇ ಒಂದು ಏನೋ ಒಂದು ಹೇಳೋದು ಭರವಸೆ. ಅವರ ಒಂದು ಇದರಿಂದ, ಬೆಳಕಿನಿಂದ ನಮಗೆ ಒಂದು ಭರವಸೆ ಇದೆ. ಇಲ್ಲಾಂದ್ರೆ ಇದು ಅಂಧಕಾರದ ಪ್ರದೇಶ, ಇದು ಮೃತ್ಯುಲೋಕ. ಮೃತ್ಯುಲೋಕ ಅಂದ್ರೆ ಎಲ್ಲರೂ ಸಾಯಲೇಬೇಕು, ಎಲ್ಲವೂ ಕೂಡ ನಾಶ ಆಗ್ಲೇಬೇಕು, ಯಾವುದು ಕೂಡ ಇಲ್ಲಿ ಮುಂದುವರಿಯೋದಿಲ್ಲ. ಎಂತ ದೊಡ್ಡ ದೊಡ್ಡ ರಾಜ್ಯಗಳು, ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಕೂಡ ಫಿನಿಶ್. ಮೃತ್ಯು ಸರ್ವಹರ್ಷಾಹಂ, ಭಗವಂತನ ಈ ಕಾಲ ರೂಪದಲ್ಲಿ ಎಲ್ಲವೂ ಕೂಡ ನಾಶ. ಆದರೂ ಕೂಡ ನಾವು ಮಾನವ ಜನ್ಮ ಪಡೆದಿದ್ದೇವೆ. ನಾವು ಈ ಆಚಾರ್ಯರ ಕೊಡುವ ಬೆಳಕಿನಿಂದ, ಅವರ ಸಂದೇಶದಿಂದ ನಾವು ಈ ಒಂದು ಅವರ ಮೂಲಕ ನಮಗೆ ಒಂದು ಬೆಳಕಿದೆ. ಎಲ್ಲ ಅಂಧಕಾರವೇ, ಅದ್ರ ಕೊನೆಗೆಲ್ಲ ಒಂದು ಬೆಳಕಿದೆ. ಹಾಗೆ ಬೆಳಕು ಯಾವಾಗ ಹೇಗೆ ಸಿಗುತ್ತೆ? ಈ ಆಚಾರ್ಯರಿಂದ ಸಿಗುತ್ತೆ, ಅವರ ಕೃಪೆಯಿಂದ ನಮಗೆ ಸಿಗುತ್ತೆ. ಪ್ರಭುಪಾದರು ಮತ್ತೆ ಹೇಳ್ತಾ ಇದ್ದಾರೆ, ಇದು ಬಹಳ ಇದು ಈ ನಾಗರಿಕತೆ ಬಹಳ ಹೀನವಾದ ಸ್ಥಿತಿಯಲ್ಲಿದೆ, ಬಹಳ ಕಷ್ಟಕರವಾದ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಇದು ಪಾಶ್ಚಾತ್ಯದ ಜನರು, ಅವರ ಸಂಸ್ಕೃತಿಯ ಪ್ರಭಾವದಲ್ಲಿ ಇದು ಬೆಳವಣಿಗೆ ಆಗುತ್ತೆ. ವೈದಿಕ ಸಂಸ್ಕೃತಿಯಲ್ಲಿ ನಮ್ಮ ಉದ್ದೇಶ ಇತ್ತು, ಮಾನವ ಜನ್ಮ ಪಡೆದಿದ್ದೇವೆ, ಪರಿಪೂರ್ಣತೆ ಪಡಿಬೇಕು. ಆದ್ರೆ ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಉದ್ದೇಶ ಇಲ್ಲ ಅವರಿಗೆ. ಹಾಗಾಗಿ ಇದು ಬಹಳ ಡೇಂಜರಸ್ ಸಿವಿಲೈಸೇಷನ್, ಬಹಳ ಅಪಾಯವಾದ ಇದು ಸನ್ನಿವೇಶ. ಆದರೂ ಸಹ ಯಾಕಂದ್ರೆ ನಮ್ಗೆ 84 ಲಕ್ಷ ಜೀವರಾಶಿಗಳ ನಂತರ ಈ ಜನ್ಮ ಸಿಕ್ಕಿದೆ ನಮಗೆ. ಸೊ ಇದು ಬೇರೆ ಜನ್ಮದಲ್ಲಿ ನಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನಮಗೆ. ಸೊ ಹಾಗಾಗಿ ಈ ಮಾನವ ಜನ್ಮ ಸಿಕ್ಕಿದ್ರು ಕೂಡ ಇಲ್ಲೂ ಕೂಡ ನಾವು ಇಂದ್ರಿಯ ಸುಖದಲ್ಲೇ ನಮ್ಮ ಜೀವನವನ್ನು ನಾವು ಮುಂದುವರಿಸ್ಬಿಟ್ರೆ, ಈ ತಾತ್ಕಾಲಿಕ ಭೌತಿಕ ಇದನ್ನು ಪಡೆಯೋ ಒಂದು ಲಾಭದಲ್ಲಿ ನಾವು ಮಗ್ನವಾಗ್ಬಿಟ್ರೆ ನಮ್ಮ ಜೀವನ ವ್ಯರ್ಥ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಇದು ಈ ಒಂದು ನಮಗೆ ಜ್ಞಾನ, ಇದರ ಮಾನವ ಜನ್ಮದ ಮಹತ್ವ, ಇದನ್ನು ಹೇಗೆ ನಾವು ನಡೆಸ್ಕೊಂಡು ಹೋಗ್ಬೇಕು, ಹೇಗೆ ನಮಗೆ ಭಗವಂತನಿಗೆ ಸಂಬಂಧ ಇದೆ. ಸೊ ಇದೆಲ್ಲವೂ ನಮಗೆ ಈ ರೀತಿ ಆಚಾರ್ಯರಿಂದ ನಮಗೆ ತಿಳಿಯುತ್ತೆ. ನಮಗೆ ಇಲ್ಲ ಅಂದ್ರೆ ನಮಗೆ ಆ ಬೆಳಕು ಇಲ್ಲ, ನಮಗೆ ಆ ಜ್ಞಾನ ಇಲ್ಲ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಹ್ಯೂಮನ್ ರೇಸ್, ದ ಓನ್ಲಿ ಹೋಪ್ ಇಸ್ ಡಿವೈನ್ ಗ್ರೇಸ್. ಸೊ ಇದನ್ನು ನಾವು ಪ್ರಭುಪಾದ ಹೇಳ್ತಾರೆ, ನನ್ನ ಗುರುಗಳಿಂದ ನನಗೆ ಈ ಒಂದು ಮಾಹಿತಿ ಸಿಕ್ತು ನನಗೆ. ಆದ್ದರಿಂದ ನಾವು ಈ ಮಾಹಿತಿಯನ್ನು ಅವರ ಕೃಪೆಯಿಂದ, ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರರಿಂದ ಪಡೆದುಕೊಂಡಿದ್ದೇವೆ. ಮತ್ತು ಈ ಜ್ಞಾನವು ಇನ್ನೂ ನಡೆಯುತ್ತಿದೆ. ನೀವು ಅವರ ಸೇವಕರ ಮೂಲಕ ಪಡೆಯುತ್ತಿದ್ದೀರಿ, ಮತ್ತು ಭವಿಷ್ಯದಲ್ಲಿ ಅದೇ ಜ್ಞಾನವು ನಿಮ್ಮ ವಿದ್ಯಾರ್ಥಿಗಳಿಗೆ ಹೋಗುತ್ತದೆ. ಇದನ್ನು ಪರಂಪರಾ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಸೊ ಶಿಲ ಪ್ರಭುಪಾದರು ಇಲ್ಲಿ 1976 ಅಲ್ಲಿ ಶಿಲ ಪ್ರಭುಪಾದ ಹೇಳ್ತಾರೆ, ಹೀಗೆ ಪ್ರತಿಯೊಬ್ಬರು ಗುರುಗಳು, ಚೈತನ್ಯ ಮಹಾಪ್ರಭು ಹೇಳಿದ್ದು, ಅಮರ ಅಗ್ನಾಯ್ ಗುರು ಹಾಯ್ ತಾರಾಯ್ ದೇಶ್, ಯಾರೇ ದೇಕೋ ತಾರೆ ಕಹೋ ಕೃಷ್ಣ ಉಪದೇಶ್. ಸೊ ಚೈತನ್ಯ ಮಹಾಪ್ರಭು ಪ್ರತಿಯೊಬ್ಬರು ಈ ಗುರುಗಳಾಗಿ, ಈ ಚೈತ್ಯ ಗುರು ಆಗೋದಂದ್ರೆ ಏನಿಲ್ಲ, ಕೃಷ್ಣನು ಹೇಳಿದ ಸಂದೇಶವನ್ನು ನಮ್ಮ ಗುರುಗಳು, ನಮ್ಮ ಆಚಾರ್ಯರು ಹೇಳಿದ, ಪ್ರಭುಪಾದ ಸಂಸ್ಥಾಪಕಾಚಾರ್ಯ ಹೇಳಿದ್ದನ್ನ ಹೇಳ್ಬೇಕು ನಾವು ಅಷ್ಟೇ. ನಾವೇನೋ ಒಂದು ಹೊಸದು ನಾವು ಸೃಷ್ಟಿ ಮಾಡಿ ಹೇಳೋದ್ ಬೇಕಾಗಿಲ್ಲ, ನಾವು ಸೇರ್ಸೋದೋ ಬಿಡೋದೋ ಇಲ್ಲ, ಹೇಗಿದೆ ಹಾಗೆಯೇ ನಾವು ಹೇಳ್ಬೇಕು ನಾವು. ಸೊ ಪ್ರಭುಪಾದ ಹೇಳ್ತಾ ಇದ್ದಾರೆ ಹಾಗೆ ಇದನ್ನು ಪರಂಪರಾ ವ್ಯವಸ್ಥೆ, ಪರಂಪರಾ ಎಂದು ಕರೆಯಲಾಗುತ್ತದೆ. ಏವಂ ಪರಂಪರಾ ಪ್ರಾಪ್ತ, ನೀವು ವಿದ್ಯಾರ್ಥಿ ಆಗಿದ್ದೀರಿ ಮತ್ತು ನೀವು ವಿದ್ಯಾರ್ಥಿಯಾಗಿ ಉಳಿಯುತ್ತೀರಿ ಎಂದಲ್ಲ, ಇಲ್ಲ, ಒಂದು ದಿನ ನೀವು ಗುರು ಆಗುತ್ತೀರಿ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೆಚ್ಚಿನವರನ್ನು ಮಾಡುತ್ತೀರಿ. ಅದು ಚೈತನ್ಯ ಮಹಾಪ್ರಭು ಅವರ ಧ್ಯೇಯ, ಅದು ಶಾಶ್ವತವಾದ. ಹೌದು, ಒಬ್ಬರು ನಿರಂತರವಾಗಿ ವಿದ್ಯಾರ್ಥಿಯಾಗಿ ಉಳಿಯಬೇಕು. ಎಸ್, ಗುರುವಿನ ಮೂಲಕ ನಾವು ಯಾವಾಗಲೂ ಕೂಡ ನಮ್ರವಾಗಿ ನಾವು ಮೂರ್ಖರಾಗೇ ಇರಬೇಕು. ಆದರೆ ಅವರು ಗುರುವಾಗಿ ವರ್ತಿಸಬೇಕು, ಅದು ಚೈತನ್ಯ ಮಹಾಪ್ರಭು ಅವರ ಧ್ಯೇಯ. ನಾನು ಗುರುವಾಗಿ ವರ್ತಿಸುತ್ತಿರುವುದರಿಂದ ನಾನು ಇನ್ನು ಮುಂದೆ ವಿದ್ಯಾರ್ಥಿ ಅಲ್ಲ ಎಂದಲ್ಲ, ಇಲ್ಲ, ನಾನು ಇನ್ನೂ ವಿದ್ಯಾರ್ಥಿ.
ನಮ್ಮ ಗುರು ಮಹಾರಾಜರ ಮುಂದೆ ನಾವು ಯಾವಾಗಲೂ ಮೂರ್ಖ ವಿದ್ಯಾರ್ಥಿಯಾಗಿ ಉಳಿಯಬೇಕು ಎಂಬ ಸೂಚನೆಯನ್ನು ಚೈತನ್ಯ ಮಹಾಪ್ರಭು ನಮಗೆ ಕಲಿಸಿದರು. ಅದು ವೈದಿಕ ಸಂಸ್ಕೃತಿ. ನಾನು ತುಂಬಾ ದೊಡ್ಡ ವ್ಯಕ್ತಿಯಾಗಿರಬಹುದು, ಆದರೆ ನನ್ನ ಗುರುವಿಗೆ ನಾನು ಮೂರ್ಖ ವಿದ್ಯಾರ್ಥಿಯೇ ಆಗಿರಬೇಕು. ಇದೇ ಅರ್ಹತೆ. ಗುರು ಹೆಚ್ಚು ಮೂರ್ಖ ದೇಕಿ ಕರಿಲ ಶಾಸನ. ಗುರು ಮೊರೆ ಮೂರ್ಖ ದೇಕಿ ಕರಿಲ ಶಾಸನ. ಸೊ ನಾವ್ ಯಾವಾಗಲೂ ಗುರುವಿಂದ ನಿಯಂತ್ರಿತರಾಗಿ ಇರಬೇಕು, ನಾವು ನಮ್ರರಾಗೇ ಇರ್ಬೇಕು ನಾವು. ಅದು ಒಂದು ಬಹಳ ಒಳ್ಳೆ ಅರ್ಹತೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ ಆರನ ಕರಿಯ ಮನೆ ಆಶ್. ಸೊ ನಾವು ನಮ್ಮ ಗುರುವಿಗೆ ಬಹಳ 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 ವಿಧೇಯ ವಿದ್ಯಾರ್ಥಿ ಆಗಬೇಕು, ಶಿಷ್ಯನಾಗಬೇಕು. ಅದು ಅರ್ಹತೆ, ಅದು ಆಧ್ಯಾತ್ಮಿಕ ಅರ್ಹತೆ. ಶಿಲ ಪ್ರಭುಪಾದ್ ಮತ್ತೆ ಒಂದು ಸನ್ನಿವೇಶ ಅಲ್ಲಿ ಹೇಳ್ತಾ ಇರೋದು, ಆ 1975 ಆ ಟೈಮ್ಗೆ ಅವರ ಶಿಷ್ಯರೊಬ್ಬರು ಹರಿಕೇಶ ಅಂತ ಅವರು. ಸೊ ಅವರನ್ನ ಪ್ರಭುಪಾದರು ಕಳಿಸ್ತಾರೆ, ಇಲ್ಲಿಗೆ ಪೋಲೆಂಡ್ ಕಳಿಸ್ತಾರೆ. ಅವರು ಹೋಗ್ತಾ ಇರ್ಲಿಲ್ಲ, ಹೇಳ್ತಾರೆ ಪ್ರಭುಪಾದ ಜೊತೆಗೆ ಇರ್ತಾ ಇದ್ರು. ಪ್ರಭುಪಾದ ಎಲ್ಲೋದ್ರು ಒಂದು ಸ್ಥಳದಿಂದ ಅವರು ಕೂಡ ಅವರ ಹಿನ್ನೆಲೆ, ಅವರು ಒಂದು ಒಳ್ಳೆ ಸಾಹುಕಾರನ ಮಗ ಅನ್ಸುತ್ತೆ. ಹಾಗೆ ಅವರು ಸ್ವಲ್ಪ ಹಣ ಇತ್ತು, ಎಲ್ಲೋದ್ರು ಪ್ರಭುಪಾದ ಜೊತೆಗೆ ಅವರು ಕೂಡ ಫ್ಲೈಟ್ ಟಿಕೆಟ್ ಮಾಡಿ ಹತ್ರದಲ್ಲೇ ಇರೋದು, ಆ ರೀತಿ ಎಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ಎನಿವೆ, ಸೊ ಪ್ರಭುಪಾದರು ಹೇಳ್ತಾರೆ ಅವರು, ಇಲ್ಲ, ಈ ರೀತಿ ನನ್ನ ಹತ್ತಿರ ಇದ್ದು ಪ್ರಯೋಜನ ಇಲ್ಲ, ನನ್ನ ಆದೇಶವನ್ನು ಪಾಲನೆ ಮಾಡಿ. ಸೊ ಆದೇಶ ಪಾಲನೆ ಮಾಡಿ ನೀನು ಯುರೋಪ್ ದೇಶಗಳಿಗೆ ಹೋಗು. ಅದು ಯುರೋಪ್ ದೇಶದಲ್ಲಿ ಹೇಳ್ತಾರೆ ಈಸ್ಟರ್ನ್ ಯುರೋಪ್ ಅಂದ್ರೆ ಈ ಪೋಲ್ಯಾಂಡು ಇದೆಲ್ಲ. ಇಲ್ಲಿ ಮೊದಲಿಗೆ ಆ ಸಮಯದಲ್ಲಿ ಇವೆಲ್ಲ ಕಮ್ಯುನಿಸ್ಟ್ ಪ್ರಭಾವದಲ್ಲಿದ್ದ ದೇಶಗಳು. ಅಲ್ಲಿ ಪ್ರಚಾರ ಇನ್ನು ಆರಂಭ ಆಗ್ತಾ ಇತ್ತು ಅಷ್ಟೇ. ಸೊ ಪ್ರಭುಪಾದರು ಇವರಿಗೆ ವಿಶೇಷವಾಗಿ ಕಾಣಿಸ್ತಾರೆ, ಹೋಗು ನೀನಲ್ಲಿ, ಅಲ್ಲಿ ಹೋಗಿ ಪ್ರಚಾರ ಮಾಡು. ಸೊ ಪ್ರಭುಪಾದರು ಹೇಳ್ತಾರೆ ಹೀಗೆ ಇದು. ಈಗ ಅವ್ರ ನಂತರ ಅವರು ಎಷ್ಟೋ ಭಾಷೆಗಳಲ್ಲಿ ಭಗವದ್ಗೀತೆಯನ್ನು ಭಾಷಾಂತರ ಮಾಡಿ, ಮುದ್ರಣ ಮಾಡಿ, ವಿತರಣೆ ಮಾಡಿ, ಅವರ ಜೀವಕ್ಕೆ ಎಷ್ಟು ರಿಸ್ಕ್ ಇದ್ದು ಕೂಡ ಪ್ರಚಾರ ಮಾಡಿದ್ರು. ಸುಶೀಲ ಪ್ರಭುಪಾದರು ಅದನ್ನ ಅಲ್ಲಿ ಗುರುತಿಸ್ತಾ ಇದ್ದಾರೆ, ಅದು ಗುರುತಿಸೋ ಈ ಸನ್ನಿವೇಶವನ್ನು ಹೇಳ್ತಾರೆ. ಸೊ ಈ ಗುರುವಿನ ಆದೇಶವನ್ನು ಪಾಲನೆ ಮಾಡಬೇಕು. ಇತ್ತೀಚೆಗೆ ನಮ್ಮ ಹರಿಕೇಶ, ನಾನು ಅವನನ್ನು ತಕ್ಷಣ ಪೋಲೆಂಡ್ಗೆ ಹೋಗಲು ಆದೇಶಿಸಿದೆ ಎಂದು ಹೇಳಲು ನನಗೆ ತುಂಬಾ ಸಂತೋಷವಾಗಿದೆ. ಮತ್ತು ಅವನು ಶಿಕ್ಷೆ ಅನುಭವಿಸಿದ್ದಾನೆ ಎಂದು ಭಾವಿಸಿದ್ದಾನೆ. ಯಾಕಂದ್ರೆ ಈ ತರ ಗುರು ಶಿಷ್ಯನಿಗೆ ಎಲ್ಲೋ ಕಳಿಸ್ಬಿಟ್ರೆ ಅದು ಶಿಕ್ಷೆ ಅಂತ ಅಲ್ಲ. ಅದು ಇಲ್ಲ, ನಾನು ಯೋಚಿಸುತ್ತಿದ್ದೆ, ಇವನು ತುಂಬಾ ಬುದ್ಧಿವಂತ ಹುಡುಗ, ಅವನಿಗೆ ಧರ್ಮೋಪದೇಶ ಮಾಡಲು ಅವಕಾಶ ನೀಡಿದರೆ ಅವನು ತುಂಬಾ ಯಶಸ್ವಿಯಾಗಿ ಹೊರಬರುತ್ತಾನೆ. ಆದ್ದರಿಂದ ಅವನು ಈಗ ಅವರು ಪೋಸ್ಟ್ ಮಾಡಿದ್ರು ವರದಿಗಳು, ರಿಪೋರ್ಟ್ಸ್ ನಾನು ನೋಡುತ್ತಿದ್ದೇನೆ. ಅದು ತುಂಬಾ ಒಳ್ಳೆಯ ಸಂಘಟನೆ, ಅದು ಒಂದು ಅವಕಾಶ. ಆ ಸಮಯದಲ್ಲಿ ನಾನು ಅವನನ್ನು ಬೇರ್ಪಡಿಸುತ್ತಿದ್ದೇನೆ ಎಂದು ಅವನು ಭಾವಿಸಿರಬಹುದು. ಇಲ್ಲ, ಅವನಿಗೆ ಉತ್ತಮ ಅವಕಾಶ ನೀಡಬೇಕೆಂಬ ನನ್ನ ಒಳ್ಳೆಯ ಇಚ್ಛೆ ಇತ್ತು. ಆದ್ದರಿಂದ ಅವನು ಅಲ್ಲಿ ತುಂಬಾ ಚೆನ್ನಾಗಿ ಮಾಡುತ್ತಿದ್ದಾನೆ ಎಂದು ನನಗೆ ತುಂಬಾ ಸಂತೋಷವಾಗಿದೆ. ಆದ್ದರಿಂದ ಈ ಮನೋಭಾವ ಇರಬೇಕು. ನನ್ನ ಗುರು ಮಹಾರಾಜರು ನಾನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಧರ್ಮೋಪದೇಶ ಮಾಡಬೇಕೆಂದು ಬಯಸಿದ್ದರು. ಆ ಸಮಯದಲ್ಲಿ ನಾನು ರಾಸಾಯನಿಕ ಸಂಸ್ಥೆಯಲ್ಲಿ ಸಾಮಾನ್ಯ ವ್ಯವಸ್ಥಾಪಕನಾಗಿದ್ದೆ. ನಾನು ಎಂದಿಗೂ ಯೋಚಿಸಲಿಲ್ಲ, ಆದರೆ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಿದೆ. ಆದ್ದರಿಂದ 1922 1965 ರಲ್ಲಿ ಅದು ಫಲಪ್ರದವಾಯಿತು. ಎಷ್ಟು ವರ್ಷಗಳು? 43. ನಂತರ ಪ್ರಭುಪಾದರು ಬಹಳ ನಮ್ರವಾಗಿ ಹೇಳ್ತಾ ಇದ್ದಾರೆ, ನನ್ನ ಗುರು ನನಗೆ ಮೊದಲೇ ಹೇಳಿದ್ರು 1922ರಲ್ಲಿ, ಅದ್ರ ತಕ್ಷಣವೇ ನಾನು ಮಾಡ್ಲಿಲ್ಲ. ನಾನು ಗೃಹಸ್ಥನಾಗಿ ಮತ್ತೆ 43 ವರ್ಷಗಳ ನಂತರ ನಾನು ಪ್ರಯತ್ನ ಪಟ್ಟೆ. ಅಟ್ಲೀಸ್ಟ್ ಕೊನೆಯಾಗಾದ್ರೂ ನಾನು ಪ್ರಯತ್ನ ಪಡೋಣ ಅಂತ. ಆಕ್ಚುಲಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ರಿಗೂ ಗೃಹಸ್ಥ ಜೀವನದಿದ್ದಾಗ್ಲೂ ಅವರ ಗುರುಗಳು ಅವರ ಕನಸಿನಲ್ಲಿ ಬರ್ತಾ ಇದ್ರು. ಶ್ರೀಲ ಪ್ರಭುಪಾದರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ವ್ಯವಸ್ಥಾಪಕ ಆಚಾರ್ಯರು, ಶುದ್ಧ ಭಕ್ತರು. ಹಾಗೆ ಅವರಿಗೆ ಅವರ ಗುರುಗಳು ಕನಸಿನಲ್ಲಿ ಮತ್ತೆ 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 ಬಂದು, ಬಾ ನನ್ನ ಹಿಂದೆ ಬಾ, ನನ್ನ ಹಿಂದೆ ಬಾ ಅಂದ್ರೆ ಅವರು ಕೂಡ ಸನ್ಯಾಸವನ್ನು ಸ್ವೀಕರಿಸಿ ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಾ. ಆದ್ರೆ ಪ್ರಭುಪಾದರು ಹೇಳ್ತಾರೆ, ಮೊದಲಿಗೆ ನನಗೆ ಭಯ ಆಗ್ತಾ ಇತ್ತು, ಹೆದರಿಕೆ ಆಗ್ತಾ ಇತ್ತು. ಇದೇನಿದು, ನಾನು ಹೇಗೆ ನನ್ನ ಗೃಹಸ್ಥ ಜೀವನ ತ್ಯಜಿಸೋದು, ನಾನು ಸನ್ಯಾಸವನ್ನು ಹೇಗೆ ತಗೊಳ್ಳೋದು ನಾನು. ಆದ್ರೆ ಹೇಳ್ತಾರೆ ಕ್ರಮೇಣವಾಗಿ ಆ ರೀತಿ ಆಯ್ತು. ಕೃಷ್ಣ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಪ್ರಭುಪಾದರಿಗೆ ನಿವೃತ್ತಿ ಸಿಕ್ತು ಅವರ ಗೃಹಸ್ಥ ಜೀವನದಿಂದ. ಮತ್ತೆ ಅವರು ಅವ್ರ ಗುರುವಿನ ಆದೇಶವನ್ನು ಪೂರೈಕೆ ಮಾಡುವಾಗಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡ್ರು ಶ್ರೀಲ ಪ್ರಭುಪಾದರು. ನಂತರ ಆ ಪ್ರಾರ್ಥನೆ, ವಂಡರ್ ದೈ ವೇಸ್ ಟು ಟರ್ನ್ ಅವರ್ ಫೇಸ್, ಅಡೋರ್ ದೈ ಫೀಟ್ ಯುವರ್ ಡಿವೈನ್ ಗ್ರೇಸ್. ಆಕ್ಚುಲಿ ಶ್ರೀಲ ಪ್ರಭುಪಾದ ಗುರುಗಳು ಬಹಳ ನೂತನವಾದ ವಿಧಾನಗಳನ್ನು ಕಂಡುಹಿಡಿದು ಅವರು ಪ್ರಚಾರ ಮಾಡಿದ್ರು. ವಿಶೇಷವಾಗಿ ಅವರು ಪ್ರಚಾರ ಮಾಡಿದ್ದು ಈ ಪುಸ್ತಕಗಳ ಮುದ್ರಣ, ಇದರ ಮೂಲಕ ಇದರ ವಿತರಣೆ, ಇದರಿಂದ ಪ್ರಚಾರ ಆಗತ್ತೆ ಅವರು ಮಾಡಿದ್ದು. ಯಾಕಂದ್ರೆ ಇವಾಗ ಈ ಸಮಯದಲ್ಲಿ ನಮಗೆ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಈಗ ಕಂಪ್ಯೂಟರ್ಸ್ ಎಲ್ಲ ಬಂದಿದೆ, ಅದು 100 ವರ್ಷಗಳ ಹಿಂದೆ ಈ ಕಂಪ್ಯೂಟರ್ಗೆಲ್ಲ ಇಲ್ಲ. ಇದಕ್ಕೂ ಹೆಚ್ಚಾಗಿ ಪುಸ್ತಕಗಳ ಪ್ರಿಂಟಿಂಗ್. ಮೊದಲೆಲ್ಲ ಪುಸ್ತಕಗಳು ಬರಿಬೇಕಾಗಿತ್ತು. ಒಂದು ಭಗವದ್ಗೀತೆ ಕಾಪಿ ಬೇಕು ಅಂದ್ರೆ ಒಬ್ಬರು ಯಾರಾದರೂ
ಆ ಆ, ಒಳ್ಳೆ ಇದು ಒಳ್ಳೆ ಹ್ಯಾಂಡ್ ರೈಟಿಂಗ್ ಇರೋರು ಅವರನ್ನ ಹುಡುಕಿ ಮತ್ತೆ ಅವ್ರನ್ನ ನಾವು ಸ್ವಲ್ಪ ಅವ್ರಿಗೆ ಒಂದು ಎಂಗೇಜ್ ಮಾಡಿ ಏನ್ ಬೇಕು ಆ ತಾಳೆ ಗರಿಗಳು ಕೊಟ್ಟು ಮತ್ತೆ ಅದ್ರ ಮೇಲೆ ಭಗವದ್ಗೀತಾ ಕಾಪಿ ಮಾಡ್ಬೋದು, ಮಾಡಿಸ್ಬೋದು, ಬರ್ಸ್ಬೋದು ನಾವು. ಈಗ ಎಷ್ಟು ಸಮಯ ಆಗುತ್ತೆ, ಮತ್ತೆ ಎಲ್ಲರಿಗೂ ಆಗುತ್ತಾ ಇದು? ಆಗೋದಿಲ್ಲ. ಆದ್ರೆ ಈಗ ಭಗವಂತನ ಕೃಪೆಯಿಂದ ಈ ರೀತಿ ಇಂಡಸ್ಟ್ರಿ, ಟೆಕ್ನಾಲಜಿ, ಈ ತಾಂತ್ರಿಕ, ಈ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಬಂದಿರೋದ್ರಿಂದ ತಕ್ಷಣವೇ ಎಷ್ಟು ಬೇಕಾದ್ರೂ ಪ್ರಿಂಟಿಂಗ್ ಆಗುತ್ತೆ ತಕ್ಷಣ. ಸೊ ಈ ವ್ಯವಸ್ಥೆಯನ್ನು ಪ್ರಭುಪಾದ ಗುರುಗಳು ಉಪಯೋಗಿಸ್ಕೊಂಡ್ರು. ಪ್ರಭುಪಾದ ಗುರುಗಳ ತಂದೆ ಭಕ್ತಿವಿನೋದ್ ಠಾಕೂರ್ ಅವ್ರು ಹೇಳ್ತಾ ಇದ್ರು, ಇದು ಮೃದಂಗ ಅಂತ ಹೇಳ್ತಾರೆ. ಮೃದಂಗ ಅಂದ್ರೆ ನಾವು ಕೀರ್ತನೆ ಮಾಡುವ ಮೃದಂಗ. ಆದ್ರೆ ಅವ್ರು ಹೇಳಿದ್ದು ಈ ಪ್ರಿಂಟಿಂಗ್ ಪ್ರೆಸ್, ಈ ಪುಸ್ತಕಗಳು, ಇದು ನಿಜವಾದ ಮೃದಂಗ. ನಿಜವಾದ ಅಂದ್ರೆ ಬೃಹತ್ ಮೃದಂಗ ಅಂತೇಳಿ, ದೊಡ್ಡ ಮೃದಂಗ ಅಂತೇಳಿ. ಯಾಕಂದ್ರೆ ಮೃದಂಗ ಇರುತ್ತೆ, ನಾವು ಸಂಕೀರ್ತನೆ ಮಾಡುವಾಗ ನಾವು ಅದನ್ನ ಜೊತೆಗೆ ಹರಿನಾಮ ಕೀರ್ತನೆ ಮಾಡ್ತೇವೆ ನಾವು. ಆದ್ರೆ ಅದರ ಮೂಲಕ ಎಷ್ಟು ದೂರ ಕೇಳಿಸುತ್ತೆ. ಓಕೆ, ಮೈಕ್ ಇಟ್ಕೊಳ್ತೇವೆ ನಾವು, ಸ್ಪೀಕರ್ ಇಟ್ಕೊಳ್ತೇವೆ, ಆದ್ರೂ ಕೂಡ ಎಷ್ಟು ದೂರ ಕೇಳುತ್ತೆ ಇರ್ಬೋದು, ಇನ್ನ ಸ್ವಲ್ಪ ದೂರ ಹೋಗ್ಬೋದು, ಆಗ್ಬೋದು ಅಷ್ಟೇ. ಆದ್ರೆ ಹೇಳ್ತಾರೆ, ಈ ಪುಸ್ತಕಗಳ ವಿತರಣೆಯಿಂದ ಯಾರು ಕೂಡ ಅದನ್ನ ಓದ್ತಾರೆ, ಯಾರು ಕೂಡ ಅದನ್ನು ಕೇಳ್ತಾರೆ, ಅವ್ರು ಎಚ್ಚರಗೊಳ್ತಾರೆ. ಮಾನವ ಜನ್ಮದ ನಿಜವಾದ ಲಾಭರು ಮತ್ತೆ ಅವ್ರು ಪಡೆಯಕ್ಕೆ ಸಾಧ್ಯ. ನಾನು ಮೊನ್ನೆ 1-2 ದಿವಸದಿಂದ ನಮ್ಮ ಒಬ್ಬರು ಭಕ್ತರು ಅವ್ರ ಮನೆಗೆ ಹೋಗಿದ್ದು. ಸೊ ಅವ್ರು ಹೇಳ್ತಾ ಇದ್ರು, ಅವ್ರ ಫ್ರೆಂಡ್ ಯಾರೋ ಅವ್ರ ಕಾಲೇಜಲ್ಲಿ ಪುಸ್ತಕ ಕೊಟ್ಟದ್ದ. ಏನ್ ಕೊಟ್ಟದ್ದು? ಅವರು ಭಗವದ್ಗೀತೆ ತಂದು ಕೊಟ್ಟದ್ದು. ಸೊ ಅವ್ರು ಓದ್ಲಿಲ್ಲ, ಕಾಲೇಜ್ ಸಮಯದಲ್ಲಿ ಓದ್ಲಿಲ್ಲ. ಮತ್ತೆ ಅವರು ಕೆಲಸ ಮಾಡಕ್ಕೆ ಆರಂಭಿಸಿದ್ರು ಎಷ್ಟೋ ವರ್ಷಗಳ ನಂತರ, ಮೇ ಬಿ ಒಂದು 10 ವರ್ಷಗಳ ನಂತರ. ಒಂದು ರಾತ್ರಿ ಅವರು ಏನಿದೆ ಇದು ನನ್ನ ಸ್ನೇಹಿತರು ಕೊಟ್ಟಿದ್ದಾರೆ ಈ ಭಗವದ್ಗೀತೆ ಅಂತ ಅವ್ರು ತೆಗೆದ್ರಂತೆ ಪುಸ್ತಕ. ತೆಗೆದು ಓದಕ್ಕೆ ಆರಂಭಿಸಿದ್ರಂತೆ. ಅವರು ಆರಂಭಿಸಿದ್ದು ಪುಸ್ತಕವನ್ನು ಬಿಡ್ಲೇ ಇಲ್ಲ ಅಂತ ಓದಿದ್ರು. ಓದಿ ಒಂದು ವಾರದಲ್ಲಿ, ಓನ್ಲಿ 1 ವೀಕ್, ಒಂದು ವಾರದಲ್ಲಿ ಅವರು ಸಂಪೂರ್ಣ ಭಗವದ್ಗೀತಾ, ಪ್ರಭುಪಾದರ ಯಥಾರೂಪ ಎಷ್ಟು 18 ಅಧ್ಯಾಯ ಭಾವಾರ್ಥದೊಟ್ಟಿಗೆ ಎಲ್ಲ ಓದ್ಬಿಟ್ರು. ಒಂದೇ ವಾರದಲ್ಲಿ ಓದ್ಬಿಟ್ರು ನೋಡಿ. ಫಸ್ಟ್ ಟೈಮ್ ಓದಿದ್ದು ಅದು ಕೂಡ. ಅಂದ್ರೆ ಅವ್ರಿಗೆ ಅಷ್ಟು ಅದರಿಂದ ಅವ್ರಿಗೆ ಇದು ಸಿಕ್ತು, ಅವ್ರಿಗೆ ಮಾರ್ಗದರ್ಶನ ಸಿಕ್ತು ಅಥವಾ ಪ್ರಚೋದನೆ ಸಿಕ್ತು. ನಂತರ ಅವ್ರ ಹತ್ರ ಪ್ರಭುಪಾದರ ಬಗ್ಗೆ ಲೀಲಾಮೃತ ಪುಸ್ತಕ ಇರ್ತಂತೆ, ಅದನ್ನು ಕೂಡ ಅವ್ರು ತಕ್ಷಣ ಓದುತ್ತೆ. ಅದನ್ನು ಎಲ್ಲ ಓದಿದ್ಮೇಲೆ ಅವ್ರಿಗೆ ಅವ್ರ ಜೀವನ ಅಲ್ಲಿಂದ 180 ಡಿಗ್ರಿ ಟರ್ನ್ ಅಲ್ಲಿಂದ. ಅಫ್ಕೋರ್ಸ್ ಅವ್ರ ನಂತರ ಅವರು ಭಕ್ತರ ಸಂಪರ್ಕಕ್ಕೆ ಬಂದು ಮತ್ತೆ ಅವರ ಭಕ್ತಿಯನ್ನು ಇನ್ನ ತೀವ್ರವಾಗಿ ಆರಂಭಿಸಿ ಮತ್ತೆ ಗೃಹಸ್ಥ ಜೀವನ ಪ್ರವೇಶಿಸಿದ್ರು. ಈಗ ಗೃಹಸ್ಥರಾಗೆ ಇದ್ದಾರೆ ಅವರು. ಆದ್ರೆ ಅವರ ಜೀವನದ ಪರಿವರ್ತನೆ ಹೇಗೆ, ನಮ್ಮ ಜೀವನದ ಗುರಿ ಏನು ಅಂತ ಆ ಪುಸ್ತಕಗಳಿಂದ, ಪ್ರಭುಪಾದರ ಭಗವದ್ಗೀತೆ ಯಥಾರೂಪ ಅದರಿಂದ ಆದವರು ನಮಗೆ ಹೇಳ್ತಾ ಇದ್ರು. ಸೊ ಹೀಗೆ ಪ್ರಭುಪಾದ ಗುರುಗಳು ಈ ರೀತಿ ವಿಧಾನಗಳಿಗೆ ಕಂಡಿಡಿದ್ರು. ಹೇಗೆ ಪ್ರಚಾರ ಮಾಡೋದು, ಇದನ್ನ ಹೇಗೆ ಮಾಡ್ಬೋದು. ಸೊ ನೂತನ ಈಗ ವಿಜ್ಞಾನಿಗಳು ಕಂಡುಹಿಡಿತಾ ಇರೋದು ನೂತನ ಅವ್ರು ಹಿಂದೆ ಸುಖಕ್ಕೋಸ್ಕರ ಕಂಡುಹಿಡಿತಾ ಇದ್ದಾರೆ. ಆದ್ರೆ ಈ ವಸ್ತುಗಳನ್ನು ನಾವು ಕೃಷ್ಣನ ಸೇವೆಗೆ ಉಪಯೋಗಿಸ್ಕೊಳ್ಬಹುದು. ಅದು ನಿಜವಾದ ಯುಕ್ತ ವೈರಾಗ್ಯ. ಸೊ ಅದನ್ನು ಈ ಕಾರ್ಯಗತವಾಗಿ ತೋರಿಸಿದ್ದು ಪ್ರಭುಪಾದ ಗುರುಗಳು. ಹೇಳ್ತಾರೆ, ಆ ಸಮಯದಲ್ಲಿ ಅವ್ರ ಹತ್ರ ಒಂದು ಕಾರ್ ಕೂಡ ಇತ್ತಂತೆ. ಆ ಸಮಯದಲ್ಲಿ 100 ವರ್ಷಗಳ ಹಿಂದೆ ಯಾರಾದ್ರೂ ಸನ್ಯಾಸಿ ಒಂದು ಕಾರ್ ನಲ್ಲಿ ಅವ್ರು ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಅದು ಇಲ್ಲ, ಅದು ಯಾರು ಹತ್ರ ಅದನ್ನ ಈಗಲೂ ಹೇಳ್ತಾರಲ್ಲ, ಈ ಗಡಿ ಬಿಟ್ಟು ಹೋಗ್ಬಾರ್ದು, ಈ ತರ ಎಲ್ಲ ಇದೆ ಆಕ್ಚುಲಿ. ಸೊ ಹಾಗೆ ಶ್ರೀಲ ಪ್ರಭುಪಾದ ಗುರುಗಳು 1920s ಅಲ್ಲಿ ಹಾಗೆ ಎಷ್ಟು ಅದು ಆಗ್ತಾನೆ ಇದೆಲ್ಲ 4 ವೀಲರ್ ಎಲ್ಲ ಇದ್ದದ್ದು ಎಲ್ಲರ ಹತ್ರನೂ ಇರ್ತಾ ಇರ್ಲಿಲ್ಲ. ಎಲ್ಲರೂ ಮಹಾರಾಜರು ಇವ್ರ ಹತ್ರ ಇರ್ತಾ ಇತ್ತೇನೋ, ಇಲ್ಲ ಕೆಲವು ಉದ್ಯಮಿಗಳ ಹತ್ರ ಇರ್ತಾ ಇತ್ತೇನೋ. ಆದ್ರೆ ಪ್ರಭುಪಾದ ಗುರುಗಳು ಅದನ್ನು ಉಪಯೋಗಿಸಿ ಅವರು ಪ್ರಚಾರ 64 ಮಠಗಳನ್ನು ಸ್ಥಾಪನೆ ಮಾಡಿದ್ರು. ನಾನು ಕೇಳಿದೆ ರೀಸೆಂಟ್ ಆಗಿ, ಅವ್ರು ಚೆನ್ನೈ ಮೆಡ್ರಾಸ್ಗೆ ಬಂದಾಗ ಒಂದೇ ದಿವಸ ಅಂತ ಇದ್ದದ್ದು, ಆದ್ರೆ ಒಂದು ದಿವಸದಲ್ಲಿ ಅವರು ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು, ಚೆನ್ನೈ ಗೌಡಿಯ ಮಠ. ಹಾಗೆ ಅವರು ಗುರುಗಳು ತುಂಬಾ ಬಿರುಸಾಗಿ ಅವರು ಪ್ರಚಾರ ಮಾಡಿದ್ದು, ಏನೇನು ಸೌಲಭ್ಯಗಳಿದೆ ಎಲ್ಲವನ್ನೂ ಕೂಡ ಅವರು ಕೃಷ್ಣ ಸೇವೆಯಲ್ಲಿ ತೊಡಗಿಸಿದ್ರು ಅಂತ ಹೇಳ್ತಾರೆ. ಸೊ ವಂಡರ್ ದೈ ವೇಸ್ ಟು ಟರ್ನ್ ಅವರ್ ಫೇಸ್, ಅಡೋರ್ ದೈ ಫೀಟ್ ಯುವರ್ ಡಿವೈನ್ ಗ್ರೇಸ್, ಫರ್ಗಾಟನ್ ಕೃಷ್ಣ ವಿ ಫಾಲನ್ ಸೋಲ್ಸ್. ನಾವು ಕೃಷ್ಣನ ಮರ್ತು ಬಿಟ್ಟಿದ್ದೇವೆ, ಹಾಗಾಗಿ ನಾವೆಲ್ಲರೂ ಪತಿತ ಆತ್ಮರು ನಾವು. ಸೊ ಫರ್ಗಾಟನ್ ಕೃಷ್ಣ ವಿ ಫಾಲನ್ ಸೋಲ್ಸ್, ಮೇ ಮೋಸ್ಟ್ ಹೆವಿ ದ ಇಲ್ಯೂಷನ್ಸ್ ಟಾಲ್. ಸೊ ನಾವು ಹಾಗಾಗಿ ಈ ಮಾಯೆಗೆ ಬಹಳ ಇದನ್ನು ನಾವು ಇದು ಮಾಡ್ತಾ ಇದೀವಿ. ಎಲ್ಲ ನಮ್ಮ ಜೀವ, ಎಲ್ಲ ಶಕ್ತಿ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತಾ ಇದೆ. ಪೇ ಮೋಸ್ಟ್ ಹೆವಿ ದ ಇಲ್ಯೂಷನ್ಸ್ ಟಾಲ್. ಸೊ ಈ ಅಂಧಕಾರದಲ್ಲಿ, ಈ ಅಜ್ಞಾನದಲ್ಲಿ ನಾವು ನಮ್ಮ ಜೀವನವನ್ನ ಕಳೀತಾ ಇದ್ದೇವೆ. ನಾವು ಯಾವ್ದಾವ್ದೋ ಕರ್ತವ್ಯಗಳು ಅನ್ಕೊಂಡು ಯಶಸ್ವಿ ಮಹಾಯುದ್ಧಗಳು ಎಲ್ಲ ಮಾಡ್ಕೊಂಡು ಮತ್ತೆ ಈ ದೊಡ್ಡ ದೇಶಕ್ಕೆ, ಆಕ್ಚುಲಿ ದೇಶಗಳಲ್ಲಿ ಮುಖ್ಯವಾಗಿ ಇದಕ್ಕೆ ಜಗಳಕ್ಕೆ ಹೋಗುತ್ತೆ. ಮಿಲಿಟರಿ ಎಕ್ಸ್ಪೆಂಡಿಚರೇ ಹೆಚ್ಚು. ಪ್ರತಿಯೊಂದು ಕಂಟ್ರಿ ನೋಡಿ, ಅವರ ರಕ್ಷಣೆಗೆ ಅವರು 30%, 50%, ಪ್ರಭುಪಾದ ಹೇಳ್ತಾರೆ 50% ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಇದರಲ್ಲಿ ಅದಕ್ಕೆ ಸ್ಪೆಂಡ್ ಆಗ್ತಾ ಇದೆ. ಯಾವ್ದಕ್ಕೆ ಆಗ್ತಾ ಇದೆ? ನಮಗೆ ರಕ್ಷಣೆಗೆ, ದೇಶದ ರಕ್ಷಣೆ. ಇದರ ಸಮಯ ವ್ಯರ್ಥ, ಈ ಆರ್ಥಿಕ ಇದರ ವ್ಯರ್ಥ ಇದನ್ನು. ಸೊ ಇದು ಹೀಗೆ, ಯಾಕೆಂದ್ರೆ ನಾವು ಕೃಷ್ಣನ ಮರ್ತು ಬಿಟ್ಟಿದ್ದೇವೆ.
ಹಾಗೆ ಮಾಯಾ ಜಗತ್ತು. ಸೊ ಮಾಯಾ ನಮ್ಮನ್ನು ಈ ರೀತಿ ನಮ್ಮನ್ನು ಎಲ್ಲ ಬಲಾತ್ಕಾರವಾಗಿ ನಮ್ಮನ್ನು ರಾಜಸಿಕ ತಾಮಸಿಕ ಗುಣದಲ್ಲಿ ನಮ್ಮನ್ನು ತೊಡಗಿಸಿದೆ. ಸೊ ಶಿಲ ಪ್ರಭುಪಾದ ಹೇಳ್ತಾರೆ, ಈಗ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಮಾಡಿದ್ದೇವೆ, ಆದ್ರೆ ನಾಯಿಗಳಾಗಿ ನಾವು ಕಚ್ಚಾಡ್ತಾ ಇದ್ದೇವೆ. ಈ ರೀತಿ ಇದು ಪರಿಹಾರ ಆಗೋದಿಲ್ಲ. ಪರಿಹಾರ ಯಾವಾಗ ಆಗುತ್ತೆ ಅಂದ್ರೆ ಕೃಷ್ಣನು ಎಲ್ಲರ ಒಡೆಯ, ಕೃಷ್ಣನು ಪರಮ ಪುರುಷ, ಕೃಷ್ಣನು ಎಲ್ಲರ ತಂದೆ. ಅದನ್ನು ಸ್ವೀಕರಿಸುವ ತನಕ ನಮಗೆ ಶಾಂತಿ ಇಲ್ಲ. ನಮಗೆ ಡಾರ್ಕ್ forgotten Krishna, we fallen souls may pay most heavy the illusions to all. Darkness around all and trace the only hope your divine grace. ಸೊ ಹೇಳ್ತಾರೆ, ಹೀಗೆ ಸಂಪೂರ್ಣ ನಮ್ಮ ಸುತ್ತು ಅಂಧಕಾರವೇ ಇದೆ, ಆದ್ರೆ ಒಂದೇ ಒಂದು ಬೆಳಕು ಇದೆ, ಒಂದೇ ಒಂದು ಭರವಸೆ ಇದೆ, ಅದು ನೀವು ಅಂತ ಪ್ರಭುಪಾದರ ಗುರುಗಳಿಗೆ ಪ್ರಾರ್ಥನೆ. ಓಕೆ, ಸೊ ಪ್ರಭುಪಾದರು ಹೇಳ್ತಾರೆ ಇದು ಮತ್ತೆ ನಾವಿನ್ನ ಹೆಚ್ಚು ಮತ್ತೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. पावनेभ्यो वैष्णवेभ्यो नमो नमः. ग्रंथराज श्रीमद् भागवत की जय, श्रील प्रभुपाद की जय, श्रील भक्ति सिद्धार्थ सरस्वती ठाकुर गोस्वामी महाराज की जय. ಧನ್ಯವಾದಗಳು ಪ್ರಭುಗಳು. ಪ್ರಭುಜಿ ಧನ್ಯವಾದ. ತುಂಬಾ ಬೆಳಗ್ಗೆ ಇವತ್ತು ನಮ್ಗಂತೂ ಬಹಳ ಇದಾಗೋಯ್ತು ಪ್ರಭು. ಕೃಷ್ಣ ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಹರೇ ಪ್ರಭುಜಿ. ಕೃಷ್ಣ. ಪ್ರಣಾಮಗಳು.